ಡೇ ಆಗಿರ್ಲಿ ನೈಟ್ ಆಗಿರ್ಲಿ ನಿಮ್ ಮನೆ ಯಾವಾಗ್ಲೂ ಬ್ರೈಟ್ ಆಗಿರ್ಲಿ. ಓಶಿಮಾ ಬ್ಯಾಟರೀಸ್ ಅಂಡ್ ಇನ್ವರ್ಟರ್ಸ್, ಗ್ರಾಬ್ ದ ಪವರ್. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಇದೊಂದು ಹೆಸರು ಸದಾ ಸುದ್ದಿ ಮಾಡ್ತಾ ಇರುವಂತಹ ಹೆಸರು, ಸದಾ ಕಲಾ ಪ್ರೇಕ್ಷಕರ ಮನಸ್ಸಲ್ಲಿ ನೆಲೆಯೂರಿರುವಂತಹ ಹೆಸರು ಉಮೇಶ್ ಕೋಟ್ಯಾನ್ ವಾಮದ ಪದವು. ಇವರಿಂದ ಆ ಊರಿನ ಹೆಸರು ಹೆಚ್ಚಾಯಿತು ಅಥವಾ ಇವರ ಹೆಸರಿಗೆ ಆ ಊರಿನ ಹೆಸರು ಸೇರಿ ಇವರ ಹೆಸರಿನ ಗತ್ತು ಹೆಚ್ಚಾಯಿತು ಗೊತ್ತಿಲ್ಲ. ಆದರೆ ಉಮೇಶ್ ಕೋಟ್ಯಾನ್ ವಾಮದ ಪದವು ಅನ್ನುವಂಥ ಹೆಸರು ಬಹಳಷ್ಟು ಫೇಮಸ್ ಆ್ಯಂಡ್ ತುಂಬ ಇನ್ಸ್ಪೈರ್ ಮಾಡುವಂಥ ಹೆಸರು. ಈ ವ್ಯಕ್ತಿಯನ್ನು ಯಾಕೆ ಇವತ್ತು ಕರೆಸಿದ್ದೇನೆ ಅಂತ ಹೇಳಿದರೆ, ಆ ವ್ಯಕ್ತಿಗೆ ಒಂದು ವ್ಯಕ್ತಿತ್ವ ಇದೆ, ಅದಕ್ಕೂ ಮೀರಿ ಅವರ ಜೀವನದಲ್ಲಿ ನೋವಿನ ಸತ್ವ ಕೂಡ ಇದೆ. ಅದೆಲ್ಲದರ ಸತ್ಯ ಇವತ್ತು ನಿಮ್ಮೆದುರ ಮುಂದೆ ಅನಾವರಣ ಆಗುತ್ತೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಿಮಗೊಂದು ವ್ಯಕ್ತಿತ್ವ ಇದೆ, ನಿಮ್ಮ ಜೀವನದಲ್ಲೊಂದು ಸತ್ವ ಇದೆ. ನಾನು ಹೇಳಿದ್ದು ಏನು ಅರ್ಥ ಆಯಿತು ನನಗೆ ಖಂಡಿತ ಗೊತ್ತಿಲ್ಲ, ಆದರೆ ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದು ಇವತ್ತು ಜಗತ್ತಿಗೆ ಗೊತ್ತಾಗಲೇಬೇಕು ಅನ್ನುವಂಥ ನಿರೀಕ್ಷೆಯೊಂದಿಗೆ ನಾನು ನಿಮ್ಮನ್ನು ಕರೆದಿದ್ದೇನೆ. ಮನ ಬಿಚ್ಚಿ ಮಾತಾಡಲಿಕ್ಕೆ ರೆಡಿ ಇದ್ದೀರಲ್ಲ? ಖಂಡಿತ. ಉಮೇಶ್ ಕೋಟ್ಯಾನ್ ವಾಮದ ಪದವು ಅನ್ನುವಂಥ ಹೆಸರು ಸದ್ಯ ಒಂದು 3-4 ವರ್ಷದಿಂದ ಎಲ್ಲರ ಮನಸ್ಸಿಗೆ ಅಥವಾ ಎಲ್ಲರಿಗೂ ಗೊತ್ತಿದೆ ಈ ಹೆಸರು. ಆದರೆ ಯಾರಿಗೂ ಗೊತ್ತಿಲ್ಲದ ಉಮೇಶ್ ಕೋಟ್ಯಾನ್ ಇವತ್ತು ಎಲ್ರಿಗೂ ಗೊತ್ತಾಗ್ತಾರೆ. ಅದಕ್ಕಿಂತ ಜಾಸ್ತಿ ಉಮೇಶ್ ಕೋಟ್ಯಾನ್ ಅವರ ಬಾಲ್ಯ ಹೇಗಿತ್ತು ಅನ್ನುವಂಥದ್ದನ್ನು ತಿಳ್ಕೊಳ್ಳೋ ಕುತೂಹಲ. ಬರೀ 4ನೇ ಕ್ಲಾಸ್ ಓದಿದ್ದೀರಿ ಅಂತ ಪ್ರತಿ ಬಾರಿ ಹೇಳ್ತಾ ಇರ್ತೀರಾ. 4ನೇ ಕ್ಲಾಸ್ ಪೋಖ್ರಿ ಮಾಡಿ 4ನೇ ಕ್ಲಾಸಿಗೆ ನಿಲ್ಸಿದ್ರ ಅಥವಾ ಜೀವನ ನಿಮ್ಮನ್ನ 4ನೇ ಕ್ಲಾಸಲ್ಲಿ ನಿಲ್ಲೋ ಹಾಗೆ ಮಾಡ್ತಾ? ಬಡ ಜೀವನ ನಿಲ್ಲಿಸ್ತು ನಮ್ಮ ಕಲಿಕೆ ಅನ್ನುವಂಥದ್ದು. ಅಂದರೆ ಆ ರೀತಿ ಇತ್ತು. ಒಂದು ಹೊತ್ತು ಊಟಕ್ಕೆ ಸಹ ಕಷ್ಟ ಇತ್ತು, ಅವಾಗ ಆ ಪರಿಸ್ಥಿತಿ ಆಗಿತ್ತು ಆ ಟೈಮಲ್ಲಿ. ಅಂದರೆ ತಾಯಿಗೂ ಸರಿಯಿರಲಿಲ್ಲ, ಮತ್ತು ತಂದೆಯವರೊಬ್ಬರು ಕೆಲಸ ಮಾಡ್ತಾಯಿದ್ರು. ಅದಾದಮೇಲೆ ಬುಕ್ ತೊಗೊಳ್ಳಿಕ್ಕೆ ಸಹ ಹಣ ಇಲ್ಲ ನಮ್ಮ ಹತ್ರ. ಅಷ್ಟು ಬುಕ್ ತೊಗೊಳ್ಳುವಂಥದ್ದು ಅದು ಇಲ್ಲ. ಆ ಥರ ನಾವೆಲ್ಲ ಗೇರು ಬೀಜ ಎಲ್ಲ ಇದನ್ನು ತಗೊಳ್ತಾ ಬುಕ್ಸ್ ತೊಗೊಂಡಿದ್ದು ನನಗೆ. ಅದನ್ನು ರಜೆ ಟೈಮಲ್ಲಿ ನಾವೆಲ್ಲ ಗೇರು ಬೀಜ ಅದು ಕದ್ದು ಒಟ್ಟು ಮಾಡಿ ಬುಕ್ ತೊಗೊಂಡು 4ನೇ ಕ್ಲಾಸ್ ತನಕ, ಒಂದು 2ನೇ ಕ್ಲಾಸಿಂದ 4ನೇ ಕ್ಲಾಸ್ ತನಕ ಓದಿದ್ದು ನೆನಪಿದೆ ನನಗೆ. ಬುಕ್ಸ್ ಎಲ್ಲ ರೆಡಿ ಮಾಡಲಿಕ್ಕೆ ಅದು ಹಣವನ್ನು ಜಮಾ ಮಾಡಿದ್ದು ನೆನಪಿದೆ. ಅದಾದಮೇಲೆ ಕಷ್ಟ ಆಯಿತು, ಎಲ್ಲ ತುಂಬ ಕಷ್ಟ ಆಯಿತು. ಅದಾದಮೇಲೆ ನಮ್ಮ ಮಾವ ಇದ್ದಾರೆ ಬೊಂಬೈಯಲ್ಲಿ. ಅವರು ಕ್ಯಾಂಟೀನ್ ಇತ್ತು, ಅವರು ಸ್ವಂತ ಕ್ಯಾಂಟೀನ್ ಇತ್ತು. ಅಲ್ಲಿಗೆ ಕರ್ಕೊಂಡು ಬನ್ನಿ ಅವನನ್ನು, ನೈಟ್ ಸ್ಕೂಲ್ಗೆ ಕಲಿಸ್ತೇನೆ ನಾನು. ಅದಾದಮೇಲೆ ಡೇ ಅವರು ನನ್ನ ಕ್ಯಾಂಟೀನಲ್ಲಿ ಕೆಲಸ ಮಾಡಲಿ ಅಂತ ಹೇಳಿದರು. ಸೊ ಅದಾದಮೇಲೆ ಅಲ್ಲಿ ಅವರು ಏನು ಮಾಡಿದರು, ಕೆಲಸ ಮಾತ್ರ ಮಾಡಿಸಿತ್ತು, ಕೆಲಸ ಇಲ್ಲ. ಆವಾಗೊಂದು ಇಂಗ್ಲೀಷ್ ಬುಕ್ ಬರ್ತಿತ್ತು, ತಿಂಗಳಿಗೆ ಒಂದು ಇಂಗ್ಲೀಷ್ ಬುಕ್ ಕಲಿಯುವಂಥದ್ದು ನನಗೆ 30 ದಿನದಲ್ಲಿ, 1 ತಿಂಗಳಲ್ಲಿ. ಅದು ನನಗೆ ಇಂಟ್ರೆಸ್ಟ್ ಇತ್ತು, ಅದು ತೊಗೊಂಡಿದ್ದೆ ಸಹ. ನಾನು ಅಲ್ಲಿ ಕೆಲಸ ಮಾಡ್ತಾ ಏನಾದರೂ ಮಾಡಿ ತಗೊಂಡಿದ್ದೆ. ಮತ್ತು ಏನಾದರೂ ಮಾಡ್ತಾ ಒಂದು ಸ್ವಲ್ಪ ಏನಾದರೂ ಮೆಸೇಜ್ ಮಾಡಲಿಕ್ಕೆ ಈಗ ಬರುವುದಾದರೆ ಅದನ್ನು ನೋಡಿ ಇಷ್ಟು ಕಷ್ಟ ಇತ್ತು ಅವಾಗ. ಸೊ 30 ದಿನದಲ್ಲಿ ಇಂಗ್ಲಿಷ್ ಕಲೀರಿ ಅನ್ನುವಂಥ ಬುಕ್ ಇಟ್ಕೊಂಡ್ರೆ ನೀವು ರಾತ್ರಿ ಓದ್ತಿದ್ದೆ. ಆದರೆ ಈಗ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ರಾಜ್ಯದವರು ಕಾಲ್ ಮಾಡ್ತಾರೆ, ಉಮೇಶ್ ಸರ್ ಫ್ರೀ ಇದ್ದಾರಾ ಅಂತ ಹೇಳಿಕ್ಕೆ. ಬಹುಶಃ ನಿಮ್ಗೆ ಹಿಂದಿ ಭಾಷೆ ಗೊತ್ತಿದ್ದದ್ದು ದೊಡ್ಡ ಪ್ಲಸ್ ಆಯ್ತು ಅನ್ಸುತ್ತೆ. ಹೌದೌದು. ಬೊಂಬೈಯಲ್ಲಿ 4 ವರ್ಷ ಇದ್ದೆ ನಾನು.
ಅದಕ್ಕಿಂತ ಮುಂಚೆ ಬಾಂಬೆಗೆ ಹೋಗಕ್ಕಿಂತ ಮುಂಚೆ ಹಿಂದಿ ಬರ್ತಾ ಇತ್ತಾ? ಇಲ್ಲಪ್ಪ, ಹೇಗೆ ಅಲ್ಲಿ ಕಲ್ತ್ರಿ ಅಲ್ಲಿ ಹಿಂದಿ? ಅದು ತನ್ನಷ್ಟಕ್ಕೆ ನೀವು ಬರ್ತದೆ. ಅದು ಈಗ ಇಂಗ್ಲೀಷ್ನವರ ಒಟ್ಟಿಗೆ ನಾವು ಸೇರಿದ್ರೆ ಇಂಗ್ಲೀಷ್ ನಮಗೆ ತನ್ನಷ್ಟಕ್ಕೆ ಬರ್ತದೆ. ಈಗ ಮುಂಬೈಯಲ್ಲಿ ಹಿಂದಿ ಅವರು ಇರ್ತಾರಲ್ವಾ, ಸೊ ಅಲ್ಲಿ ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರು, ಎಲ್ಲರೂ ನಮ್ಮ ಜೊತೆ ಬಂದು ಮಾತಾಡ್ತಿದ್ರು. ಕ್ಯಾಂಟೀನಲ್ಲಿ ನಾನು ಕ್ಲೀನ್ ಬಾಯ್ ಹಾಗೆ ಕ್ಲೀನರ್ ಹುಡುಗ, ಅವಾಗೆಲ್ಲರೂ ಚೋಟು ಚೋಟು ಅಂತ ಕರಿತಿದ್ರು ನನ್ನ. ಚೋಟು ಚೋಟು, ಆವಾಗ ಉಮೇಶ್ ಅಂತಲ್ಲ, ಚೋಟು ಚೋಟು ಕಟಿಂಗ್ ಚಾ ಅಲ್ಲ ಐಸ ಹಿಂದಿಯಲ್ಲಿ. ಸೊ ಎಲ್ಲರೂ ಬಂದು ಮಾತಾಡುವಾಗ ನಮ್ಮ ತನ್ನಷ್ಟಕ್ಕೆ ಅದೊಂದು 6 ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದಿ ಬರ್ತದೆ. ಒಂದು 4-5 ವರ್ಷ ಇದ್ರೆ ಕಂಪ್ಲೀಟ್ ಹಿಂದಿ, ಮರಾಠಿ ಸಹ ಬರ್ತಾಯಿತ್ತು ಅವಾಗ ನನಗೆ. ಸೊ ತಮಿಳ್ ಅವರು ಇದ್ದರು ಆ ಒಂದು ಪ್ರದೇಶದಲ್ಲಿ, ಸೊ ಬರ್ತಿತ್ತು. ಮುಂಬೈ ಸೈನಲ್ಲಿ ಇದ್ದೆ ನಾನು. ಅವಾಗದೊಂದು ನೆನಪು ಬರ್ತದೆ ನನಗೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗ್ಬೇಕು ನಾವು ಹೋಟ್ಲಿಗೆ. ಕಾಲೆಲ್ಲ ಕೊಳ್ತಿರ್ತಿತ್ತು, ಅಂದರೆ ಕ್ಲೀನ್ ಮಾಡೋದು ಕೆಲಸ. ಈ ಥರ ಅಂದರೆ ಮಹಾಲಲ್ಲಿ ಎಲ್ಲ ಕೆಲಸ ಅಲ್ಲ ಅದು. ಹೋಟ್ಲು ಓಪನ್ ಅಂದರೆ ರೋಡ್ ಸೈಡಲ್ಲಿ ಕ್ಯಾಂಟೀನ್ ಅಂತ. ಈ ಮಳೆಗಾಲದಲ್ಲಿ ಎಲ್ಲ ಬಂದರೆ ಕಾಲೆಲ್ಲ ತೂತು ಬಿದ್ದು ರಕ್ತ ಬರ್ತಿತ್ತು, ಆ ಥರ ಎಲ್ಲ ಆಗ್ತಿತ್ತು. ರೂಮಿಗೆ ಹೋಗಿ ಮದ್ದು ಹಚ್ಚೋದಕ್ಕೆ ಮದ್ದು ಏನಾದರೂ ಗ್ರೀಸ್ ಏನಾದರೂ ಕೊಡ್ತಾರೆ ಗ್ಯಾರೇಜಲ್ಲಿ, ಅಲ್ಲಿ ತೊಗೊಂಡು ಬರೋದು. ಇಲ್ಲಾಂದರೆ ಬ್ರೇಕ್ ಆಯಿಲ್ ಅಂತ ಬರ್ತದೆ, ಅದನ್ನು ಹಾಕಿದರೆ ಸುಟ್ಟೋಗ್ತಿತ್ತು. ಮರುದಿವಸ ಬೆಳಿಗ್ಗೆ 4 ಗಂಟೆಗೆ ಎದ್ದು ಬರಬೇಕು ನಾವು, ಬಂದು ಕೆಲಸ ಮಾಡಬೇಕಿತ್ತು. ಕೈಯೆಲ್ಲ ಕೊಳ್ತೋಗ್ತಿತ್ತು. ಅದನ್ನು ನೆನಪಿದೆ ನನಗೆ, ಅಷ್ಟು ಕಷ್ಟ ಇತ್ತು. ಆವಾಗ ಮುಂಬೈಯಲ್ಲಿ ಎಲ್ಲ ಹೋಟ್ಲಿಗೆ ಹೋದವರು ಇಷ್ಟು ಕಷ್ಟಪಟ್ಟಿದ್ದವ್ರು ಇದ್ದಾರೆ, ತುಂಬ ಜನ ಇದ್ದಾರೆ, ನಾನಂತಲ್ಲ. ಎಲ್ಲರೂ ನನ್ನೊಟ್ಟಿಗೆ ಇದ್ದವರು ತುಂಬ ಜನ ಕಷ್ಟಪಡ್ತಿದ್ರು, ನನಗೆ ಗೊತ್ತಿತ್ತು ಅದು. 4ನೇ ಕ್ಲಾಸ್ ಅಂತ ಹೇಳಿದ್ರೆ ಒಂದು 10 ವರ್ಷ ಆಗಿರ್ಬೋದು, 10-11 ವರ್ಷಕ್ಕೆ ನೀವು ಬಾಂಬೆಗೆ ಹೋಗಿರೋದಾ? ಒಂದು 13 ವರ್ಷ ಆಗಿರ್ಬೋದು. 4ನೇ ಕ್ಲಾಸ್ ಬಿಟ್ಟು ಒಂದು 2 ವರ್ಷ ಮನೆಯಲ್ಲಿ ಇದ್ದಲ್ಲ ನಾನು. ಮತ್ತೆ ನನ್ನನ್ನು ನೋಡಿ ಮಾವರು ಅವನ ಮನೆಯಲ್ಲಿ ಇರೋದು ಬೇಡ, ಕರ್ಕೊಂಡು ಬನ್ನಿ, ನನ್ನ ಚಿಕ್ಕಪ್ಪ ಕರ್ಕೊಂಡು ಹೋಗಿದ್ದು ಇಲ್ಲಿಂದ. ಅಯ್ಯೋ, ಹೊಟ್ಟೆ ಪಾಡಿಗೋಸ್ಕರ ಅವಾಗಲೇ ದುಡಿಲಿಕ್ಕೆ ಶುರು ಮಾಡಿ? ಹೌದು, ನಾವು ತಂದೆ ತಾಯಿಯನ್ನು ಬಿಟ್ಟು ಕೂತ್ಕೊಳ್ಳೋದು ಅಂತಲ್ಲ, ಅದೊಂದು ತುಂಬ ಕಷ್ಟ ಆಗ್ತಿತ್ತು ಅವಾಗ. ಏರೋಪ್ಲೈನ್ ಬರ್ತಿದ್ದಾಗ ನಾನು ಕಣ್ಣಲ್ಲಿ ನೀರು ಹಾಕೋದು, ಅಯ್ಯೋ ನಾನು ಈ ಏರೋಪ್ಲೈನ್ ನನ್ನ ಮನೆಗೆ ಹೋಗ್ತೇನೆ. 4 ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ. ಈಗ ಎಲ್ಲ ಮುಂಬೈ ಹೋದರೆ ಮರುದಿವಸ ಬರ್ಬೋದು, 1 ತಿಂಗಳಲ್ಲಿ ಬಂದು ಹೋಗ್ಬೋದು. ಆವಾಗ ಹಾಗೆಲ್ಲ 2 ವರ್ಷಕ್ಕೊಮ್ಮೆ ಬಂದು ಹೋಗುವಂಥದ್ದು. ಈಗ ಅಂದರೆ 1 ತಿಂಗಳಿಗೆ ಬಂದು ಹೋಗ್ಬೋದು, ಆ ಥರ ಇರಲಿಲ್ಲ ಅವಾಗ. ಖಾಲಿ ಇದು ಏನಂತ ಇಂಗ್ಲೆಂಡ್ ಲೆಟರ್ ಅದು ಬರ್ತದಲ್ಲ, ಅದರ ನಾವು ಕ್ಷೇಮ ನೀವು ಕ್ಷೇಮ ಅಷ್ಟೇ. ಮತ್ತು ಕಾಲಿಗೆ ಮಾಡಿದರೆ ಅಲ್ಲಿ ಆದಿತ್ಯವಾರ ದಿವಸ ನೀವು ನಿಲ್ಲಿ ಕೇಳಬೇಕು, ತಾಯಿಯವರನ್ನು ಮಾತಾಡೋದಿದ್ರೆ ನಿಲ್ಲಿ ಕೇಳಬೇಕಿತ್ತು. ಆ ಥರ ಇತ್ತು ಆ ಟೈಮಲ್ಲಿ, ನನಗೆ ನೆನಪಿದೆ. ಅದು ಸಹ ಒಮ್ಮೊಮ್ಮೆ ಮಳೆ ಎಲ್ಲ ಬಂದರೆ, ಸಿಡಿಲೆಲ್ಲ ಬಂದರೆ ಕನೆಕ್ಷನ್ ಇರ್ತಿರ್ಲಿಲ್ಲ. 2-3 ತಿಂಗಳಿಗೆ ತಾಯಿಯವ್ರ ಜೊತೆ ಮಾತಾಡುವಾಗ ಹತ್ತಿದ್ದು ಇದೆ STD ಬೂತಲ್ಲಿ ಎಲ್ಲ, ನೆನಪಿದೆ ಅದು. ತಾಯಿ ಜೀವಂತವಾಗಿರುವಾಗಲೇ ನಿಮ್ಗೆ ಅವ್ರ ಜೊತೆ ಇರ್ಲಿಕ್ಕೆ ಚಾನ್ಸ್ ಸಿಗ್ಲಿಲ್ಲ? ಇಲ್ಲ, ಇರ್ಲಿಕ್ಕೆ ಇರ್ಲಿಲ್ಲ. ಬಹುಶಃ 18 ವರ್ಷ ಆಗಿರುವಾಗ ತಾಯಿ ತೀರ್ಕೊಂಡು ಅಂತ ಕೇಳಿದೆ. ಉಮೇಶ್ ಕೋಟ್ಯಾನ್ ಮೊಹಮ್ಮದ್ ಪದವಲ್ಲಿ ಈಗ ಎಲ್ಲ ಇದೆ, ಹೆಸರಿದೆ, ಗತ್ತಿದೆ, ಎಲ್ಲ ಇದೆ. ಆದ್ರೆ ತಾಯಿ ಇಲ್ಲ ಅನ್ನುವಂಥ ಕೊರಗು ಬಹಳಷ್ಟಿದೆ. ಅಮ್ಮ ನಿಮ್ಗೆ ಎಷ್ಟು ಸ್ಪೆಷಲ್? ತುಂಬ. ಈಗ ನಾನು ರೀಲ್ಸ್ ಎಲ್ಲ ನೋಡ್ತಾ ಇರ್ತೇನೆ, ಅವ್ರ ತಾಯಿ ಜೊತೆ ರೀಲ್ಸ್ ಮಾಡುವಾಗ, ಅಥವಾ ಕೆಲವರು ನಮ್ಮ ಕಾರ್ಯಕ್ರಮಕ್ಕೆ ಅವರ ತಂದೆ ತಾಯಿಯವರನ್ನು ಕರ್ಕೊಂಡು ಬರುವಾಗ ಒಂಥರ ಫೀಲ್ ಆಗುತ್ತೆ. ಅವಾಗ ಯಾರಿಲ್ಲ ಅಂತ ಒಂಥರ ಫೀಲ್ ಆಗುತ್ತೆ. ಉಮೇಶ್ ಕೋಟ್ಯಾನ್ ಮೊಹಮ್ಮದ್ ಪದವು ಭಾರಿ ಗಟ್ಟಿ ಜೀವಿ, ತುಂಬಾ ಗಟ್ಟಿ. ಮಾತಾಡೋದ್ರಲ್ಲ ಹಾಗೆ ರಗಡ್ ಅಂತ ಅನ್ಕೊಂಡಿದ್ದಾರೆ ಎಲ್ಲರೂ. ಇವತ್ತೆಲ್ಲರಿಗೂ ಗೊತ್ತಾಯ್ತು ಉಮೇಶ್ ಕೋಟ್ಯಾನ್ ಅವರ ಮನ್ಸೊಳಗಡೆ ಎಷ್ಟು ನೋವಿದೆ ಅಂತ. ನಿಮಗೆ ಅಮ್ಮ ಇಲ್ಲ ಅಂತ ನೀವು ಹೇಳಲೇಬಾರ್ದು. ಯಾಕಂತ ಹೇಳಿದ್ರೆ ಇವತ್ತು ಯಾವ ಕಾರ್ಯಕ್ರಮಕ್ಕೂ ಉಮೇಶ್ ಕೋಟ್ಯಾನ್ ಮೊಹಮ್ಮದ್ ಪದ ಹೋದ್ರೆ ಎಲ್ಲ ಹೆಂಗಸರು ತಲೆ ಮೇಲೆ ಕೈ ಇಟ್ಟು ಹೋಗ್ತಾರೆ, ಅಮ್ಮನ ಜಾಗದಲ್ಲಿ ನಿಂತು ಆಶೀರ್ವಾದ ಮಾಡ್ತಾರೆ. ಅದ್ರ ಜೊತೆಗೆ ಅಮ್ಮನಿಗೆ ಇವತ್ತು ತುಂಬಾ ಖುಷಿ ಆಗಿರ್ತದೆ ಸರ್. ಯಾಕಂತ ಹೇಳಿದ್ರೆ ನನ್ನ ಮಗ ನಾನಿದ್ರು ಇಷ್ಟು ಚೆನ್ನಾಗಿ ಕುಟುಂಬನ ನೋಡ್ಕೊಳ್ತಾ ಇರ್ಲಿಲ್ಲ ಅಂತ, ಇಡೀ ಕುಟುಂಬವನ್ನ ನೀವು ಅಷ್ಟು ಚೆನ್ನಾಗಿ ಈಗ ನೋಡ್ಕೊಳ್ತಾ ಇದ್ದೀರಾ. ಒಂದು ದಿನ ಉಮೇಶ್ ಕೋಟ್ಯಾನ್ ಮೊಹಮ್ಮದ್ ಪದವು 4ನೇ ಕ್ಲಾಸಲ್ಲಿ ನಿಲ್ಲಿಸಿ ಬಾಂಬೆಗೆ ಹೋದವರು ಹಿಂದೆ ಬರ್ತಾರೆ, ಇಲ್ಲೂ ಸ್ವಲ್ಪ ದುಡಿತಾರೆ. ಆದ್ರೆ ಈಗ ಹೇಗೆ ದುಡಿತಾರೆ ಅಂತ ಹೇಳಿದ್ರೆ, ಒಂದು ಬಾಸ್ ಅಂತ ಒಂದು ಫೀಲ್ ಇದೆ ಅಲ್ಲ, ಅವರ ಕೆಳಗಡೆ ಅಥವಾ ಅವರ ಜೊತೆ 4-5 ಜನ ಕೆಲಸ ಮಾಡ್ತಾರೆ, 4-5 ಜನರಿಗೆ ಜೀವನವನ್ನು ರೂಪಿಸ್ಕೊಡೋಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ಆದರೆ ಉಮೇಶ್ ಕೋಟ್ಯಾನ್ ಮೊಹಮ್ಮದ್ ಪದವು ಗಳಿಸಿಕೊಂಡದ್ದು ಸುಮಾರು ಇರ್ಬೋದು, ಆದರೆ ಕಳ್ಕೊಂಡದ್ದು ಇನ್ನೂ ಜಾಸ್ತಿ ಇದೆ. ಅದನ್ನು ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ 2-3 ವರ್ಷಗಳ ಹಿಂದೆ ಉಮೇಶ್ ಕೋಟ್ಯಾನ್ ಅವರ ಮನೆ ಒಂದು ರೀತಿ ಶೋಕ ಗೀತೆಯಿಂದ ಕೂಡಿತ್ತು ಅನ್ನುವಂಥ ಭಾವನೆ ನಿಮ್ಗಿದೆ. ಇತ್ತು. ಯಾಕೆ ಅದು ಇದೆ?
ಯಾಕಂದರೆ ಮನೆಗೆ ಯಾರು ಬರ್ತಾರೆ, ನಾನು ಮನೆ ಸಣ್ಣದು, ಮನೆಗೆ ಯಾರನ್ನು ಸಹ ಕರಿತಾ ಇರಲಿಲ್ಲ ನಾನು. ಮನೆಯಲ್ಲಿ ನಾನು ಬಿಟ್ಟು ನನ್ನ ತಂದೆಯವರು ಇದ್ದದ್ದು. ಅಣ್ಣ ತಂಗಿ ಎಲ್ಲ ತಂಗಿ ಮದುವೆ ಆದರು. ಅಣ್ಣ ಅವನು ಸ್ವಲ್ಪ ಬುದ್ಧಿಯಿಂದ ಆ ಸೈಡ್ ಈ ಸೈಡ್ ಆದ. ಅವನು ಸಹ ಮನೆ ಬಿಟ್ಟು ಹೊರಗಡೆ ಹೋದ. ಅದಾದಮೇಲೆ ನಾನು ಮತ್ತು ತಂದೆಯವರನ್ನು ನೋಡ್ಕೊಳ್ಳೋರು ಬೇಕಲ್ವಾ ಯಾರಾದರೂ. ಈಗ ಸಹ ನನ್ನ ಮನೆಗೆ ಹೋದರೆ ಒಮ್ಮೊಮ್ಮೆ ಪ್ರೋಗ್ರಾಮ್ ಯಾಕಪ್ಪ ಮುಗಿಯುತ್ತದೆ ಅಂತ ಆಗ್ತದೆ. ಮನೆಗೆ ಹೋದರೆ ಅವ್ರು ಡ್ರಿಂಕ್ಸ್ ಮಾಡಿರ್ತಾರೆ, ಮಲಗಿರ್ತಾರೆ. ನಾವು ಹೋಗುವಾಗ ಏನೋ ಒಂದು ಆಗಿಬಿಡತ್ತೆ ಅಲ್ಲಿ. ಈಗ ಒಂದು ಖುಷಿ ಏನೋ ನೀವು ಹೇಳಿದ್ರಿ, ಈಗ ಅಷ್ಟು ಜನ ನೀವು ಕೆಲಸ ಅಂತಲ್ಲ, ಈಗ ಒಂದು 6 ಕಾರ್ಯಕ್ರಮ ಇರ್ತದೆ, ಅವಾಗ ಎಷ್ಟು ಕಲಾವಿದರಲ್ಲಿ ಸೇರಿದ್ರು. ಆವಾಗ ನನಗೆ ನಮ್ಮ ಪರಿಚಯದಿಂದ ಇಷ್ಟು ಜನದ ಒಂದು ಏನಾದರೂ ಅವ್ರಿಗೆ ಏನಾದರೂ ಹಣ ಸಿಗ್ತದೆ ಅಂತ ಹೇಳಿದರೆ ಅದು ತುಂಬ ಖುಷಿ ಆಗ್ತದೆ. ಈಗ ನನಗೆ ಒಂದೇ ಕಾರ್ಯಕ್ರಮ ತೊಗೊಂಡು ನನ್ನ ಪೇಮೆಂಟ್ ತೊಗೊಂಡು ನಾನು ಆರಾಮಾಗಿರಬಹುದು. ಬಟ್ ನಾನು ಇದ್ದದೆಲ್ಲ ಪ್ರೋಗ್ರಾಮ್ ತೊಗೊಳ್ಳೋದು ಯಾಕಂದರೆ ಹೇಳಿದರೆ ಕಡಿಮೆ ಬಜೆಟ್, ನನಗೆ ಅದರಲ್ಲಿ ಏನು ಸಿಗೋದಿಲ್ಲ. ಆದರೆ ಇನ್ನಷ್ಟು ಅವರು ಪ್ರೋಗ್ರಾಮ್ ನಾನು ಇಲ್ಲ ಅಂತ ಹೇಳಿದರೆ ಅವ್ರು ಕ್ಯಾನ್ಸಲ್ ಮಾಡ್ತಾರೆ. ಏನಾದರೂ ಸಿಂಪಲ್ ಆಗಿರ್ತದೆ ಅಲ್ಲಿ. ಅವರಿಗೆ ಉಮೇಶ್ ಕೋಟೆ ಅವರಿಗೆ ಆ ಕಾರ್ಯಕ್ರಮ ಬೇಕು, ನಾನು ಬರೋದಿಲ್ಲ ಬಟ್ ಬೇರೆಯವ್ರನ್ನ ಕಳಿಸ್ತೇನೆ ಅಂತ ಹೇಳಿ ಅವ್ರಿಗೆ ಹಣ ಸಿಗ್ತದಲ್ಲ, ಬೇರೆ ಕಲಾವಿದರಿಗೆ ಹಣ ಸಿಗ್ತದಲ್ಲ, ಅದು ಖುಷಿ ಆಗುವಂಥದ್ದು ನನಗೆ ಅದರಲ್ಲಿ ಏನು ಲಾಭ ಇಟ್ಕೊಳ್ಳೋದಿಲ್ಲ. 6 ಪ್ರೋಗ್ರಾಮ್ ಅಂದರೆ ನಾನು 50,000 ನನಗೆ ದುಡಿಬೋದು, ಒಂದೊಂದರಲ್ಲಿ 4-5 ಸಾವಿರ ಇಟ್ಕೊಂಡು. ಆ ಥರ ನಾನು ಮಾಡೋದಿಲ್ಲ. 1,000 ಅದು ಇಟ್ಟಿದ್ರೆ ಅದು 1,000 ಸಿಕ್ಕಿದರೆ ಸಹ, ಇಲ್ಲ 500 ಸಿಕ್ಕಿದರೆ ಸಹ ಪರವಾಗಿಲ್ಲ, ಸಿಗೋದಿದ್ರೂ ಸಹ ಪರವಾಗಿಲ್ಲ, ಕಾರ್ಯಕ್ರಮ ಮಾತ್ರ ಮಾಡಬೇಕು, ನಮ್ಮ ಕಲಾವಿದರು ಹೋಗಿ ದುಡಿಬೇಕು ಅಲ್ಲಿ ಅಂತ ಅಷ್ಟೇ ಒಂದು ಆಸೆ ಇದೆ. ಅದೊಂದು ಇತ್ತು. ಅದು ದುಡಿದ ಕಲಾವಿದರಲ್ಲಿ ನಾನು ಕೂಡ ಒಬ್ಳು. ಓಕೆ, ಉಮೇಶ್ ಕೋಟ್ಯನ್ ವಾಮದ ಪದವು 4,84,000 ಫಾಲೋವರ್ಸ್, ಮೋಸ್ಟ್ಲಿ 4,60,000 ಅನ್ಸುತ್ತೆ. 84 ಆಗಿದೆ ಸರ್. ನೋಡೋದಷ್ಟು ಬಿಸಿ ಆದ್ರ ಪೇಜ್ ತೆರೆದ್ರೆ ಬಹಳಷ್ಟು ಹೆಮ್ಮೆ ಆಗುತ್ತೆ. ಒಬ್ಬ ಸಿಂಗರಿಗೆ, ಅದು ಕೂಡ ಸಂಗೀತ ಕಲಿಯದ ಸಿಂಗರಿಗೆ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಬಹಳಷ್ಟು ಹೆಮ್ಮೆ ಆಗುತ್ತೆ. ಆದ್ರೆ ನಾನು ಫಸ್ಟ್ ಕೇಳುವಂತ ಪ್ರಶ್ನೆಗೆ 100 ಫಾಲೋವರ್ಸ್ ಅನ್ನ ಹೇಗೆ ಪಡ್ಕೊಂಡ್ರಿ ನೀವು? ಅಪ್ಪ, ಅದೊಂದು ಕಾಮಿಡಿ ತರ ಲೈವ್ ಮಾಡಿದ್ದು. ಇವಾಗ ಒಂದೊಂದು ಎಲ್ಲಿ ಹೋದ್ರೂ ಪರಿಚಯ ಇಡ್ತಾರೆ ಅಂತ ಹೇಳಿದರೆ, ನನಗೂ ಒಮ್ಮೆ ನಾವು ತಮಾಷೆ ಮಾಡ್ಲಿಕ್ಕೆ ಹೋಗಿ ಈ ಥರ ಆಯ್ತಲ್ವಾ ಅಂತ ನಮ್ಗೆ ಖುಷಿ ಆಗುತ್ತೆ. ಅದೇ ನನ್ನ ತಾಯಿ ಅಂದರೆ ತಾಯಿಯವರೆಲ್ಲ ಅವರೇನಾದರೂ ಮಾಡಿದ ಪುಣ್ಯ ನನಗೆ ಸಿಕ್ಕಿರ್ಬೋದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಾನು ಝೀರೋ. ನನ್ನಿಂದ ಸಂಗೀತ ಕಲಿತವ್ರು ತುಂಬ ದೊಡ್ಡವರು ಇದ್ದಾರೆ, ಲೈವ್ ಮಾಡಿದವರು ಇದ್ದಾರೆ, ಸಂಗೀತ ಕಲಿತು ಅವರು ಲೈವ್ ಬಂದು ಮಾಡಿದವರು ಇದ್ದಾರೆ. ಆದರೂ ಸಹ ಅದು ಇಂಪ್ರೂವ್ಮೆಂಟ್ ಆಗಿಲ್ಲ. ನಾನು ಒಟ್ಟಿಗಿದ್ದವ್ರು ಏನೋ ಗೊತ್ತಿಲ್ಲ, ಲೈವ್ ಇಂಪ್ರೂವ್ಮೆಂಟ್ ಆಯಿತು, ತನ್ನಷ್ಟಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಯಿತು. ಅದಾದಮೇಲೆ ಸಪೋರ್ಟರ್ಸ್ ತುಂಬ ಸಿಕ್ಕಿದ್ರು. ಅದು ಒಂದು ಹೆಮ್ಮೆ ಅನಿಸುತ್ತೆ ನನಗೆ. ಒಮ್ಮೊಮ್ಮೆ ಪೇಜ್ ನೋಡುವಾಗ, ಅದು ವೇವ್ಸ್ ಹೋಗುವ ರೀತಿ ನೋಡುವಾಗ ನನಗೆ ಒಮ್ಮೊಮ್ಮೆ ಖುಷಿ ಆಗೋದು. ಅಯ್ಯೋ, ಇಷ್ಟು ಜನ ನನಗೆ ಕಮೆಂಟ್ಸ್ ಮಾಡ್ತಾರೆ, ಇಷ್ಟು ಜನ ನಮ್ಮ ಕಾರ್ಯಕ್ರಮಕ್ಕೆ ಇದು ಮಾಡ್ತಾರೆ, ಕಮೆಂಟ್ಸ್ ಮಾಡ್ತಾರೆ ಅಂತ ಹೇಳುವಾಗ ಖುಷಿ ಆಗುತ್ತೆ. ಹೌದು, ತುಂಬ ಜನನು ಲೈವ್ ಇಂದಾನೆ ಪರಿಚಯ ಮಾಡಿದ್ರಿ ಕೂಡ. ಖಂಡಿತ. ಅಷ್ಟು ಜನ ಈಗ ಯಾರಾದ್ರೂ ಹೊರಗಡೆ ಹೋದ್ರೆ ನಿಮ್ಮ ಲೈವ್ ಅಲ್ಲಿ ನೋಡಿದ್ದೇನೆ, ಈ ಪೇಜ್ ಅಲ್ಲಿ ನೋಡಿದ್ದೇನೆ ಅಂತ ಹೇಳಿರ್ತಾರೆ. ಸ್ಪೆಷಲ್ ಅಂತ ಹೇಳಿದ್ರೆ ಕೆಳಗಡೆ ನನ್ನ PG-ಯಲ್ಲಿ ಆಂಟಿ ಕೂಡ ಅದನ್ನೇ ನೋಡ್ತಾ ಇರ್ತಾರೆ, ಗೊತ್ತಿಲ್ಲದೆ. ಅದಕ್ಕಿಂತ ಜಾಸ್ತಿ ನೀವು ಲೈವ್ ಮಾಡ್ತೇನೆ ಅಥವಾ ನಾನು ಹಾಡ್ತೇನೆ 1-2-3 ಸಿಂಗರ್ಸ್ ಅಂತ ಕೂತ್ಕೊಂಡು ಫೇಸ್ಬುಕ್ ಲೈವ್ ಮಾಡಿದಾಗ ತುಂಬ ಜನ ಮಾಡು, ನೀನು ಒಳ್ಳೇದಾಗ್ತಿ, ಕ್ಲಿಕ್ ಆಗ್ತಿ ಅಂತ ಹೇಳಿದವ್ರು ಇರ್ಬೋದು. ಆದರೆ ಇನ್ನೂ ಕೆಲವು ಜನ ಅಂತ ಇರ್ತಾರೆ, ನಿಂಗಾಗಲ್ಲ ಅಥವಾ ಇದ್ರಲ್ಲಿ ಏನ್ ಮಾಡ್ತೀನಿ ನೀನು ಅನ್ನುವಂಥದ್ದನ್ನು ಹೇಳಿದವ್ರು ಇರ್ತಾರೆ. ಅಂಥದ್ದೇನಾದ್ರೂ ಬಂದಿದೆಯಾ? ಇಲ್ಲ, ಅಂಥದ್ದು ಆಗಲ್ಲ ನಿನ್ನಿಂದ ಅಂತ ಹೇಳಿದವರು ಯಾರಿಲ್ಲ. ನಮ್ಮ ಊರಿನಲ್ಲಿ ಸಹ ಸಪೋರ್ಟ್ ಮಾಡಿದವರಿದ್ದಾರೆ. ಹೋಗ್ತಾ ಇಂಪ್ರೂವ್ಮೆಂಟ್ ಆಗ್ತಾ, ಸ್ಟಾರ್ಟಿಂಗ್ ಯಾರು ಆಗಲ್ಲ ಅಂತ ಹೇಳಿದ್ರು, ಅದು ಇಂಪ್ರೂವ್ಮೆಂಟ್ ಆಗ್ತಾವ್ರು ಕೆಲವರಿಗೆ ಹೊಟ್ಟೆವ್ರಿಗೆ ಸ್ಟಾರ್ಟ್ ಆಯ್ತು. ಆವಾಗ ಸ್ಟಾರ್ಟ್ ಆಯ್ತು. ಸ್ಟಾರ್ಟಿಂಗ್ ಎಲ್ಲ ಸಪೋರ್ಟ್ ಮಾಡಿದ್ರು, ಮತ್ತೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುವಾಗ ಸ್ವಲ್ಪ ದ್ವೇಷ ಎಲ್ಲ ಕೆಲವು ಇದ್ದಿದೆ. ಅದು ಎಲ್ಲ ಕಡೆನೇ ಇರುತ್ತೆ. ಅದಿದ್ರೇ ನಾವು ಬೆಳೀಲಿಕ್ಕೆ ಸಾಧ್ಯ. ಅದು ಇದ್ದದ್ದಕ್ಕೆ ನಾನು ಇಷ್ಟು ಲೈವ್ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ, ಇಲ್ಲಾಂದ್ರೆ ಎಲ್ಲರೂ ಮಾಡ್ತಾರೆ ನಾನು ಮಾಡ್ತಿದ್ದೆ ಅಂತ. ಅದನ್ನು ಇಂಪ್ರೂವ್ಮೆಂಟ್, ವಾಯ್ಸ್ ಕ್ಲಾರಿಟಿ ಆಗಲಿ, ಸ್ಟುಡಿಯೋ ಕ್ಲಾರಿಟಿ ಆಗಲಿ, ಮತ್ತು ನಮಗೆ ನೆಟ್ವರ್ಕ್ ಇರ್ತಿರ್ಲಿಲ್ಲ ಅವಾಗ. ನಾವು ವೈಫೈ ಹಾಕುವಂಥದ್ದಾಗಲಿ ಅದೊಂದು ಛಲ ಬರುತ್ತೆ. ಒಬ್ಬರು ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಅದಕ್ಕೆ ಸ್ವಲ್ಪ ಯಾರಾದರೂ ಕಾಲು ಎಳೀತಾ ಇದ್ದಾರೆ ಅಂತ ನಮಗೆ ಸ್ವಲ್ಪ ಬೆಳೀಲಿಕ್ಕೆ ಇನ್ನಷ್ಟು ಸಾಧ್ಯ. ಅಂಥವ್ರು ಬೇಕು ನಮಗೆ, ನಿಜ. ಅದು ನಾನು ಅದು ಗಿಫ್ಟ್ ಅಂತ ಅಂದ್ಕೊಳ್ತೇನೆ. ನನ್ನ ಲೈಫಲ್ಲಿ ನಾನು ಗಿಫ್ಟ್ ಅಂತ ನನಗೆ ಬೇಕು. ಇನ್ನಷ್ಟು ಯಾರು ವೈರತ್ವ ಸ್ವಲ್ಪ ಬೇಕಾಗಿರುತ್ತೆ, ಅವಾಗ ನಾವು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ. ಇಲ್ಲಾಂದರೆ ನಾವು ಸೋಂಬೇರಿ ಆಗಿಬಿಡ್ತೇವೆ ನನ್ನ ಮಟ್ಟಿಗೆ. ಕೂತಲ್ಲಿ ಅವರಿಗೆ ಒಂದು ಗಿಫ್ಟ್ ಕೊಟ್ರಲ್ಲ ಇವತ್ತು.
ಓಕೆ, ಉಮೇಶ್ ಕೋಟ್ಯಾನ್ ವಾಮದ ಪದವು ಫೇಸ್ಬುಕ್ ಲೈವ್ ಸ್ಟಾರ್ಟ್ ಮಾಡ್ತಾರೆ, ಇಷ್ಟು ಜನ ಅಭಿಮಾನಿಗಳು ಬರ್ತಾರೆ, ಎಷ್ಟೋ ಬ್ಯುಸಿ ಆಗ್ತಾರೆ. ಆರ್ಕೆಸ್ಟ್ರಾ ಪ್ರೋಗ್ರಾಮ್ಸ್ 1-2 ಅಂತ ಹೋಗ್ತಾ ಇರ್ತಾರೆ, ಅವರು ದಿನಕ್ಕೆ 2-3 ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾರೆ. ಅದು ನಿಜವಾಗ್ಲೂ ಅದು ಆಶೀರ್ವಾದ ಹೇಳ್ಬೋದು, ಸರಸ್ವತಿ ದೇವಿ ನಿಮ್ಗೆ ಕೊಟ್ಟಿರುವಂತಹ ಆಶೀರ್ವಾದ. ಆದ್ರೆ ನನ್ನ ಪ್ರಶ್ನೆ, ನೇರವಾಗಿ ಒಂದು ಪ್ರಶ್ನೆ ತುಂಬಾ ಜನ ಇದ್ದಾರೆ, ತುಂಬಾ ಟ್ಯಾಲೆಂಟೆಡ್, ಸಂಗೀತವನ್ನ ಅರ್ದು ಕುಡ್ದವರಿದ್ದಾರೆ, ಎಷ್ಟೋ ಪ್ರತಿಭೆಗಳಿದ್ದಾರೆ. ಅವರಿಗೆ ಯಾರಿಗೂ ಸಿಗದ ರೆಕಗ್ನಿಷನ್ ನಿಮ್ಗೆ ಸಿಕ್ತು, ಯಾಕಿರ್ಬೋದು? ಅದೇ ನನಗೆ ಒಮ್ಮೊಮ್ಮೆ ನಾನು ನಿದ್ದೆ ಮಾಡ್ತಾ ರಾತ್ರಿ ಯೋಚನೆ ಮಾಡ್ತೇನೆ. ಒಮ್ಮೊಮ್ಮೆ ನಾನು ನೋಡ್ತೇನೆ ಬೇರೆಯವ್ರ ಲೈವ್ ಎಲ್ಲ, ತುಂಬ ಸಂಗೀತ ಕಲ್ತವ್ರು ಇರ್ತಾರೆ. ನನಗಿಂತ ನಾನು ಈಗಲೂ ಝೀರೋ ನಾನು. ಯಾಕಂದರೆ ನನ್ನ ಉಚ್ಚಾರ ದೋಷಗಳೆಲ್ಲ ಬರ್ತಾ ಇರ್ತವೆ, ಯಾಕಂದರೆ ನಾನು ಕಲ್ತಿಲ್ಲ. ಆದರೂ ಸಹ ಈಗ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೇನೆ ಕೆಲವ್ರ ಹತ್ರ ಕೇಳಿ ಎಲ್ಲ. ಆದರೂ ನನಗೆ ಯಾಕೆ ಇಷ್ಟು ಪ್ರೋಗ್ರಾಮ್, ಉಮೇಶ್ ಕೋಟ್ಯಾನೇ ಯಾಕೆ ಬೇಕು? ನಾನು ಬೇರೆಯವ್ರು ಕಾಲ್ ಮಾಡಿದರೆ ನಾನಿಲ್ಲ ಅಂತ ಹೇಳುವಾಗ, ನನಗೆ ಬುಕ್ ಆಗಿದೆ, ನಾನು ಬೇಕಾದರೆ ಬೇರೆ ಸಿಂಗರ್ಸನ್ನು ಮಾಡಿಕೊಡ್ಬೋದು, ಅವಾಗ ಇರ್ಬೋದು, ನೀವು ಬೇಕು ಅಂತ ಹೇಳುವಾಗ ನನಗೆ ಅಂಥದ್ದೇನಿದೆ ನನಗೆ ಗೊತ್ತಿಲ್ಲ. ನನಗದು ಇವತ್ತು ನನಗೆ ಕ್ವಶನ್ಗೆ ಆನ್ಸರ್ ಸಿಕ್ಕಿಲ್ಲ. ಮೊನ್ನೆ ಸಹ ಹಾಗೆ ಆಯಿತು, ನೀವು ಬೇಕು, ಹೊರದೇಶದಿಂದ ಕಾಲ್ ಮಾಡಿದರು, ನೀವು ಬೇಕು, ಇದು ಕ್ಯಾನ್ಸಲ್ ಮಾಡಿ ಅಂತ. ಇಲ್ಲ, ಕ್ಯಾನ್ಸಲ್ ಆಯ್ತು. ಅದು ನನಗೆ ಫಸ್ಟ್ ಯಾರು ಬುಕ್ ಮಾಡ್ತಾರೆ ಅವರಿಗೆ ನಾನು ಹೋಗ್ಬೇಕಾಗತ್ತೆ. ಸೊ ಅದು ಕ್ಯಾನ್ಸಲೇ ಮಾಡಿದರು ಅವರು. ನೀವಿಲ್ಲ ಅಂದರೆ ಬೇಡ ಕಾರ್ಯಕ್ರಮ, ನಾವು ಬೇರೆ ಸ್ಯಾಕ್ಸಫೋನ್ ಮಾಡ್ತಾ ಇಲ್ಲ ಅಂತ ಹೇಳಿದರು. ಸೊ ಕ್ಯಾನ್ಸಲ್ ಆಯಿತು. ಮೊನ್ನೆ ಅಷ್ಟಾಯ್ತು ಒಂದು ಸ್ಟೋರಿದು. ನಿಮಗೂ ಗೊತ್ತಿಲ್ಲ ಅದು ಯಾಕೆ ಹಾಗೆ? ಗೊತ್ತಿಲ್ಲ ನನಗೆ ಯಾಕಂತ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಎಪಿಸೋಡ್ ಎಂಡ್ ಆಗೋಕ್ಕಿಂತ ಮುಂಚೆ ಅದು ಗೊತ್ತಾಗ್ತದಂತ ನೋಡೋಣ. ಈಗ ಒಂದು ಪುಟ್ಟ ಬ್ರೇಕ್ ತಗೊಂಬರೋಣ. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಭಾವನೆಗಳು ಹೊರಗಡೆ ಬರ್ತಾ ಇದೆ ಅಂತ. ಇನ್ನಷ್ಟು ಭಾವನೆಗಳು ತೆಗೆಯುವುದೇ ನನ್ನ ಕೆಲಸ, ಅದನ್ನು ಮುಂದುವರಿಸ್ತೀನಿ ಒಂದು ಪುಟ್ಟ ವಿರಾಮದ ನಂತರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಡೇ ಆಗಿರ್ಲಿ ನೈಟ್ ಆಗಿರ್ಲಿ, ನಿಮ್ ಮನೆ ಯಾವಾಗ್ಲೂ ಬ್ರೈಟ್ ಆಗಿರ್ಲಿ. ಒಶಿಮಾ ಬ್ಯಾಟರೀಸ್ ಅಂಡ್ ಇನ್ವರ್ಟರ್ಸ್, ಗ್ರಾಬ್ ದ ಪವರ್. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ
ಹಾಯಾಗಿರುವೆ ರಾಘವೇಂದ್ರ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಮಾತುಕತೆ ಹೀಗೆ ಮುಂದುವರಿತದೆ, ಬನ್ನಿ. ಉಮೇಶ್ ಕೋಟ್ಯ ಅನ್ನುವ ಮೊದ ಪದವು, ಆದ್ರೆ ನಿಮಗೆ ಅತಿ ಹೆಚ್ಚು ಆತ್ಮೀಯವಾದಂತ ಒಂದು ಹೆಸರಿದೆ, ನಿಮ್ಮ ಜೀವದ ಜೀವ, ಯಾರಂತ ಹೇಳ್ಬೋದಾ? ನನ್ನ ಜೀವದ ಜೀವ ಅಂದ್ರೆ ಯಾವ ತರ? ಫ್ರೆಂಡ್ಸ್ ಅಲ್ಲಿ ಯಾವ ತರ? ನೀವು ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರೀತಿಸ್ತಿದ್ದಂತಹ ಜೀವ, ಪ್ರೀತಿಸ್ತಿರುವಂತಹ ಜೀವ, ಪ್ರೀತಿಸುವಂತಹ ಜೀವ. ಸುರೇಶ್ ಕೋಟ್ಯ ಅನ್ನುವ ಮದ. ಅದು ನನ್ನ ತಮ್ಮ. ಸೊ ನಿಮ್ಮ ತಮ್ಮನ ಬಗ್ಗೆ? ತಮ್ಮನ ಬಗ್ಗೆ ಹೇಳೋದಂದ್ರೆ ಹೇಗೆ, ಅದು ಮತ್ತೆ ಇದೆಲ್ಲ ನನ್ನ ಜೀವನದಲ್ಲಿ ಒಂಥರ ಅವ್ರ ಹೆಸರು ತೆಗೆಯುವಾಗ ಕಣ್ಣು ನೀರು ಬರುತ್ತೆ. ಯಾಕಂದ್ರೆ ಅಷ್ಟು ಪ್ರೀತಿ ಮಾಡ್ತಿದ್ದವರು ಅವರು. ಸುರೇಶ್ ಅಂದ್ರೆ ಅಷ್ಟು ಅವನು ನಮ್ಮೆಲ್ಲರನ್ನು ಬಿಟ್ಟು ಹೋಗುವ ಮುಂಚೆನೂ 11 ಗಂಟೆ ತನಕ ರಾತ್ರಿ ನನ್ನ ಜೊತೆ ಅಷ್ಟು ಪ್ರೀತಿಯಿಂದ ನನಗೆ ಆವಾಗ ಕೆಲಸ ಇರ್ತಿರ್ಲಿಲ್ಲ, ಅವನ ಕೆಲಸದಲ್ಲಿದ್ದ. ಸೊ ರೀಚಾರ್ಜ್ ಬೇಕಾದ್ರೆ ನನಗೆ ಅವನೇ ಆಗ್ತಿದ್ದ. ಯಾವಾಗಲೂ ಕಾಲ್ ಮಾಡಿ ಕೇಳುವ, ಉಮೇಶನ್ನ ರೀಚಾರ್ಜ್ ಮಾಡಬೇಕಾ? ಅವಾಗೆಲ್ಲ ಈ ಕಾರ್ಡ್ ಎಲ್ಲ 20-30 ರೂಪಾಯಿ ಕಾರ್ಡ್, ಅದು ಆ ಥರ ಎಲ್ಲ ಇರ್ತಿತ್ತು. ಸಡನ್ ಆಗಿ ಬಿಟ್ಟು ಹೋದ ನಮ್ಮನ್ನೆಲ್ಲ. ಬಿಟ್ಟು ಹೋದ್ರು. ಒಂದು ತಮ್ಮನ ಮೇಲೆ ಪ್ರೀತಿ ಇದ್ರೆ ಅವರ ನೆನಪಿಗಾಗಿ ಅವರ ಬಟ್ಟೆನ ಹಾಕೊಳ್ಳೋದಿದೆ, ಅಥವಾ ಅವ್ರು ಮಾಡ್ತಿದ್ದಂತಹ ಯಾವುದೋ ಒಂದು ಕಲೆಯನ್ನ ಅಥವಾ ಗೌರವಿಸುತ್ತಿದೆ, ಅಥವಾ ಅವ್ರು ಏನೋ ಒಂದು ಇಟ್ಟು ಹೋದಂತಹ ವಸ್ತುವನ್ನ ಜಾಗ್ರತೆ ಮಾಡೋದಿದೆ. ನನ್ನ ತಮ್ಮನಿಗೆ ಹಾಡೋದು ಇಷ್ಟ, ನನ್ನ ತಮ್ಮನಿಗೆ ಯಕ್ಷಗಾನ ಇಷ್ಟ, ನನ್ನ ತಮ್ಮನಿಗೆ ಡ್ರಾಮಾ ಇಷ್ಟ, ಹಾಗಂತ ಅವನ ಕನಸು ನಡುವಲ್ಲಿ ನಿಲ್ಲಬಾರ್ದು ಅಂತ ತಮ್ಮ ಎಲ್ಲ ಕೆಲಸ ಬಿಟ್ಟು, ತಮ್ಮೆಲ್ಲ ಕನಸು ಬಿಟ್ಟು ಸಿಂಗಿಂಗಿಗೆ ನೀವು ಇಳಿತೀರಾ. ಸುರೇಶ್ ಕೋಟ್ಯ ವಾಮದ ಪದವು ಅವರ ಹೆಸರನ್ನ ಉಳಿಸ್ಬೇಕು, ಅವರ ಕನಸನ್ನ ಬೆಳೆಸ್ಬೇಕು ಅಂತ. ಯಾವುದೇ ನಿರೀಕ್ಷೆ ಇರಲಿಲ್ಲ ನೀವು ಸಿಂಗಿಂಗಿಗೆ ಇಳಿಬೇಕಾದ್ರೆ. ನನ್ನ ತಮ್ಮನ ಕನಸು ಅಂತ ಸಿಂಗಿಂಗ್ ಇಳಿದ್ರಿ. ಯಾಕೆ ನಿಮಗೆ ತಮ್ಮ ಅಷ್ಟು ಇಷ್ಟ, ಅವರ ಕನಸು ಅಷ್ಟು ಬೇಕಾಗಿತ್ತು ನಿಮ್ಗೆ? ತಮ್ಮನಿಗೆ ತಮ್ಮ ಅಂದ್ರೆ ಎಲ್ರಿಗೂ ಇಷ್ಟ. ನಮ್ಮ ಊರಿನಲ್ಲಿ ಅವನಂದ್ರೆ ತುಂಬಾ ಪಂಚಪ್ರಾಣ ಎಲ್ಲರಿಗೆ. ಅಂದ್ರೆ ಬಂದು ಎಲ್ರ ಜೊತೆ ಮಾತಾಡೋ, ತುಂಬಾ ಕ್ಲೋಸ್ ಆಗಿ. ನಾನು ಸ್ವಲ್ಪ ಮಾತು ಕಡಿಮೆ ಎಲ್ರ ಜೊತೆ, ಬಟ್ ತಮ್ಮ ಎಲ್ರ ಹತ್ರ ಮಾತಾಡ್ತಿದ್ದ. ಈಗ ನಮ್ಮ ಫ್ಯಾಕ್ಟ್ರಿ ಇದೆ ನಮ್ಮ ಊರಿನಲ್ಲಿ, ಹೋಗುವಾಗ ಅವರೆಲ್ಲ ಬಂದರು, ಅವ್ರ ಹೆಂಗಸರೆಲ್ಲ ಬಂದು ಅವ್ರು ಸುರೇಶ್ ಅವನ ಹತ್ರ ಮಾತಾಡಿ ತಮಾಷೆ ಮಾಡ್ತಾ ಅಷ್ಟು ಹೆಸರಿಗೆ ಅವನು ಇಷ್ಟ. ಅವನಿಗೆ ಎಲ್ರಿಗೂ ಸುರೇಶ್ ಅಂದರೆ ಎಲ್ರಿಗೂ ಇಷ್ಟ ನನ್ನ ತಮ್ಮ ಅಂದರೆ. ಅದಾದಮೇಲೆ 10 ದಿನದಲ್ಲಿ ಅವನು ಬದುಕಿರ್ತಿದ್ರೆ ಸುಂಕದಕಟ್ಟೆ ಮೇಲದಲ್ಲಿ ಅವನು ಗೆಜ್ಜೆ ಕಟ್ತಿದ್ದ. ಯಾಕಂದರೆ ಎಲ್ಲ ಮಾತುಕತೆ ಎಲ್ಲ ಆಗಿತ್ತು, ಸುಂಕದಕಟ್ಟೆ ಮೇಲೆ ಹೋಗುವಂಥದ್ದು ಎಲ್ಲ ಮಾತುಕತೆ ಆಗಿತ್ತು. ಒಂದು 10-12 ದಿವಸ ನನ್ನ ಹತ್ರ ಎಲ್ಲ ಹೇಳಿದ ನನಗೆ ಸುಂಕದಕಟ್ಟೆಲ್ಲ ಮಾತಾಡಿ ಆಗಿದೆ, ಎಲ್ಲ ಆಗಿದೆ. ಮ್ಯಾನೇಜರ್ ನಾನು ಕಾಂಟ್ಯಾಕ್ಟ್ ಮಾಡಿದ್ದೇನೆ, ಈಗ ನಾನು ಸಹ ಮಾತಾಡಿದೆ ಮ್ಯಾನೇಜರ್ ಜೊತೆ. ಒಂದು 12 ದಿವಸದನ್ನೇ ಅವನು ಹೋಗ್ತಿದ್ದ ಮೇಲಕ್ಕೆ. ಬಟ್ ಅದಕ್ಕಿಂತ ಮುಂಚೆನೆ ಕರ್ಕೊಂಡು ಹೋಗ್ಬಿಟ್ರು. ಸಿಂಗಿಂಗಿಗೆ ಯಾಕೆ ಹೇಳಿದ್ರಿ ಸರ್ ನೀವು? ಕಾರಣ ಹೇಳ್ಬೇಕು. ಕಾರಣ ನಾನು ಹೇಳ್ತೇನೆ. ನನ್ನ ಸಿಂಗಿಂಗ್ ಅಂದರೆ ಅವನಿಗೆ ಯಾವಾಗಲೂ ಹಾಡ್ತಿದ್ದ, ಅವನ ವಾಯ್ಸ್ ಚೆಂದ ಇತ್ತು, ಹಾಡ್ತಿದ್ದ. ಅದ್ರ ಜೊತೆ ನಾನು ಒಂದು ದಿವಸ ಮನೆಯಲ್ಲಿ ಅವನು ಹಾಡುವಾಗ ನಾನು ಸಹ ಸೋನು ನಿಗಮ್ದೇ ಸಾಂಗ್ ಹಾಡಿದ್ದೆ ಅವಾಗ, ಮುಂಗಾರು ಮಾಡಿದ ಅನ್ಸುತ್ತೆ. ನಿನ್ನ ಸಾಂಗ್ ತುಂಬ ವಾಯ್ಸ್ ಚೆಂದ ಇದೆ, ನೀನು ಸಹ ನಾವಿಬ್ಬರು ಸೇರಿ ಒಮ್ಮೆ ಸಾಂಗ್ ನಮ್ಮ ದೇವಸ್ಥಾನದಲ್ಲಿ ಹಾಡುವ ಅಂತ ಹೇಳಿದ ಅವನು. ನನಗೆ ಅದು ಮಾತು ನೆನಪಿತ್ತು. ನಾವಿಬ್ಬರು ಸೇರಿ ಅವನು ಕನ್ನಡಿ ನೋಡ್ಕೊಂಡು ಹಾಡ್ತಿದ್ದ, ನನಗೆ ನೆನಪಿದೆ, ಕನ್ನಡಿ ನೋಡ್ಕೊಂಡು ಹಾಡ್ತಿದ್ದ. ನಾವಿಬ್ಬರು ಸೇರಿ ಒಮ್ಮೆ ದೇವಸ್ಥಾನದಲ್ಲಿ ಹೋಗಿ ನಾವು ಹಾಡುವ ಯಾವುದಾದ್ರೂ ಭಕ್ತಿಗೀತೆ ನೆಕ್ಸ್ಟ್ ಹೋದಾಗ ಅಂತ. ಅದು ಕನಸು ಈಡೇರಲಿಲ್ಲ ನಂದು ಅವನ ಜೊತೆ. ನಾವೆಲ್ಲ ಸುಮ್ಮನೆ ಹಾಡ್ತಿದ್ದದ್ದು. ನಮಗೆ ಅವಾಗ ಏನು ಗೊತ್ತಿಲ್ಲ, ನನಗೆ ಹಾಡಲಿಕ್ಕೆ ಬರ್ತಿರಲಿಲ್ಲ, ನಾನು ಸುಮ್ಮನೆ ಹಾಡ್ತಿದ್ದೆ. ಅವನಿಗೆ ಫಸ್ಟ್ ನಂದು ವಾಯ್ಸ್ ಚಂದ ಇದೆ ಅಂತ ಹೇಳಿದ ಅವನು. ಅವನ ವಾಯ್ಸ್ ಚಂದ ಇತ್ತು, ಅವನಿಗೆಲ್ಲ ಪ್ರಶಸ್ತಿ ಬಂದಿದೆ. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರೆಲ್ಲ ಅವನಿಗೆ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದಾರೆ. ಭಾವಗೀತೆ, ಭಕ್ತಿಗೀತೆ, ಜನಪದ ಅದೆಲ್ಲ ಸಿಕ್ಕಿದ್ದು ಮನೆಯಲ್ಲಿ ಈಗಲೂ ಉಂಟು, ಕಟ್ಟಿ ಇಟ್ಟಿದ್ದೇನೆ, ತುಂಬ ಇದೆ. ಸ್ಕೂಲಲ್ಲೆಲ್ಲ ತುಂಬ ಅವಾರ್ಡ್ ತೊಗೊಂಡಿದ್ದಾನೆ. ಅದಾದಮೇಲೆ ನನ್ನ ವಾಯ್ಸ್ ಚಂದ ಇದೆ ಅಂತ ಅವ್ನು ಫಸ್ಟ್ ಟೈಮ್ ಹೇಳಿದ್ದು. ಅದು ನನಗೆ ನೆನಪಲ್ಲಿತ್ತು. ಮತ್ತೊಂದು ಏನಂದರೆ ಅವನು ಕನ್ನಡಿ ನೋಡ್ತಾ, ಅವನಿಗೊಂದು ಕನ್ನಡಿ ನೋಡಿ, ಯಕ್ಷಗಾನದಲ್ಲಿ ಇರ್ತಾವೆ ಅವರು, ಒಂಥರ ನಾಟಕದಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದ, ಕನ್ನಡಿ ನೋಡಿಕೊಂಡು ಅವನು ಆಡ್ತಿದ್ದ. ನಾನು ನನ್ನಷ್ಟಿಗೆ ಆಡ್ತಾ ಇದ್ದೇನೆ, ಅವನು ಯಾವುದೋ ಬೇರೆ ಆಡ್ತಿದ್ದ, ನಾನೊಂದು ಬೇರೆ ಆಡಿದೆ. ಸೋನಿಗೆ ಒಂದು ಯಾವುದು ಎಲ್ಲೋ ಮಳೆಯಾಗಿದೆ ಎಂದು ಈ ಸಾಂಗ್ ಆಡಿದ್ದು ನೆನಪು ಇದೆ. ಅವಾಗ ಅವನು ಹೇಳಿದ್ದು, ನಿಮ್ಮ ವಾಯ್ಸ್ ಚೆನ್ನಾಗಿದೆ, ನಾವು ಇಬ್ಬರು ಒಟ್ಟಿಗೆ ಹೋಗಿ ಹಾಡುವ ಒಮ್ಮೆ, ಯಾವುದಾದ್ರೂ ಭಕ್ತಿಗೀತೆ ಹಾಡುವ ದೇವಸ್ಥಾನದ ಜಾತ್ರೆ ಎಲ್ಲ ಆಗ್ತದಲ್ಲ ಅಲ್ಲಿ ಹಾಡುವಂತ ಇದು. ಅದಾದಮೇಲೆ ಬಿಟ್ಟು ಹೋದಲ್ವಾ. ಅದೊಂದು 3-4 ವರ್ಷ ನಾನು ಬಾರಲ್ಲಿದ್ದೆ, ಇಲ್ಲಿ ನಮ್ಮ ಬಜ್ಪೆ ಬಾರಲ್ಲಿದ್ದೆ. ಅಲ್ಲಿ ಒಂದು ಪೆರರ ದೇವಸ್ಥಾನದ ಸಾಂಗ್ ಕೇಳ್ತಾ ಇದ್ದೆ. ಆಗ ರಾತ್ರಿ ಸಾಂಗ್ ಕೇಳ್ತಾ ಇರುವಾಗ ನಮ್ಮ ಊರಿದ್ದು ಯಾಕೆ ಮಾಡಬಾರ್ದು ನಾನು
ಒಂದು ದೇವಸ್ಥಾನ ಈ ಥರ ಹಾಡು ಯಾಕೆ ಹಾಡಬಾರ್ದು, ನಾನು ಮಾಡಬಾರ್ದಂತ, ನಾನು ಹಾಡೋದಂತಲ್ಲ, ಯಾಕೆ ಮಾಡಬಾರ್ದು ಸಾಂಗ್, ಬೇರೆಯವ್ರ ಹತ್ರ ಸಾಹಿತ್ಯ ಮಾಡ್ಕೊಂಡು ಇವರೊಬ್ಬ ಸಿಂಗರ್ ಅಲ್ಲಿ ಒಂದು ಗಣೇಶ್ ಕಜೆ ಅಂತ ಇದ್ರು, ಅವ್ರ ಪರಿಚಯ ಮಾಡಿಕೊಂಡು ಯಾಕೆ ಮಾಡಬಾರ್ದು. ಅದಾದಮೇಲೆ ನಾವು ಅನುಷಾ ಅಂತ ಇದ್ರು ಕುಂಡಲಿ, ಅವ್ರಿಗೆ ಕಾಲ್ ಮಾಡಿ ಈ ಥರ ಮಾಡೋಣ ಸಾಂಗ್ ಅಂತ ಹೇಳುವಾಗ ನಾನು ಪಟ್ಟದಾಯಗಳ ನಟಸ್ಥಿತಿ ಬರ ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಅವರನ್ನು ಆಡಿಸುವಂಥ ಪ್ರಯತ್ನ ಇತ್ತು. ಬಟ್ ನನಗೆ ಭರತ್ ಕುಲಾಲ್ ಅಂತ ಇದ್ದಾರೆ, ವಿಡಿಯೋಗ್ರಾಫರ್, ಕೇಳಿರ್ಬೋದು, ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ಅವರು ಹೇಳಿದರು, ಉಮೇಶ್ ಹಿರೇಪಲ್ಲೆ ನೀವೇ ಹಾಡಿ, ನಿಮ್ಮ ವಾಯ್ಸ್ ಚೆಂದ ಇದೆ ಅಲ್ವಾ, ನೀವೇ ಹಾಡಿ. ಪ್ರಾಕ್ಟೀಸ್ ಒಂದು 6-7 ತಿಂಗಳು ತಗೊಂಡಿದ್ದೇನೆ. ಅದಾದಮೇಲೆ ದೇವಸ್ಥಾನದಲ್ಲಿ ಬಿಡುಗಡೆ ಆಯಿತು, ಅದೆಲ್ಲ ಆಯಿತು. ಅನುಷಾ ಕುಂಡಲಿ ಅವರು ಸಾಂಗ್ ಬರೆದು ಕೊಟ್ಟರು, ಅದಕ್ಕೆ ತಕ್ಕ ಲಿರಿಕ್ಸ್ ಆಯಿತು. ದೇವಿ ಪದದಮ್ಮ ಅಂತ ಸಾಂಗ್ ಬಂತು, ಲಿರಿಕ್ಸ್ ರೆಡಿ ಆಯಿತು, ಎಲ್ಲ ಸಾಂಗ್ ರೆಕಾರ್ಡಿಂಗ್ ಆಯಿತು ಸಾಯಿ ಸ್ಟುಡಿಯೋದಲ್ಲಿ. ಅದಾದಮೇಲೆ ರೆಕಾರ್ಡಿಂಗ್ ಆಗಿ ಬಿಡುಗಡೆ ಆದ ದಿವಸದಿಂದ ಅದೊಂದು ಸಾಂಗ್ ಮರುದಿವಸ ನಾನೆಲ್ಲ ಹೋದಾಗ ಎಲ್ಲ ಪರಿಚಯ ಮಾಡಿದ್ರು. ಅದು ಸಾಂಗ್ ಆವಾಗ ರಿಂಗ್ ಟೋನ್, ಈಗೆಲ್ಲ ವಾಟ್ಸಪ್ ಅಲ್ಲ, ಆವಾಗ ರಿಂಗ್ ಟೋನ್, ಬ್ಲೂಟೂತ್ ಶೇರ್, ಅವಾಗ ಅದೆಲ್ಲ ಶೇರ್ ಆಗ್ತಾ ಹೋಯ್ತು. ಎಲ್ರಿಗೆ ಖುಷಿ ಆಯಿತು ಆ ಸಾಂಗ್ ಕೇಳಿ. ಎಲ್ಲ ಕಡೆನೂ ರಿಂಗ್ ಟೋನು, ಎಲ್ಲ ಕಡೆ ಹೋದರೆ ಅವರವರ ರಿಂಗ್ ಟೋನನ್ನು ಆ್ಯಡ್ ಮಾಡ್ಕೊಂಡಿದ್ರು ದೇವಿ ಪದದಮ್ಮ. ಸೊ ಅದು ಹಿಟ್ಟಾಯಿತು, ಆ ಸಾಂಗ್ ಫಸ್ಟ್ ಸಾಂಗ್ ಹಿಟ್ಟಾಯಿತು. ಆವಾಗ ನನ್ನ ಸ್ಟೇಜಲ್ಲೇ ಹೇಳಿದೆ, ಇದು ನನ್ನ ತಮ್ಮನ ಕನಸು ಇದು ಅಂತ. ಅದು ನಾನು ಹೇಳಿದಲ್ಲ, ಗೆಸ್ಟ್ನವ್ರು ಇದ್ರಲ್ಲ, ಅವ್ರಿಗೆಲ್ಲ ಪರಿಚಯ ಇತ್ತು, ತನ್ನ ತಮ್ಮನ ಪರಿಚಯ ಇತ್ತು. ಸೊ ಅವರೇ ಹೇಳಿದರು. ಸೊ ಅಲ್ಲಿಂದ ಆ ತಾಯಿ ಆಶೀರ್ವಾದದಿಂದ ಇಲ್ಲಿ ತನಕ ತಲುಪಿದೆ. ನನ್ನ ತಮ್ಮನ ಆಸೆ, ಮತ್ತು ಅದು ಗೆಜ್ಜೆ ಕಟ್ಟುವಂಥ ಆಸೆ ಇತ್ತಲ್ವಾ, ಇದು ನಮ್ಮ ಸುಂಕದಟ್ಟ ಮೇಲೆ, ಅದು ಸಹ ಮಾಡಿದ್ದೇನೆ ನಾನು ಮಾಡಿದ್ದೆ. ಅದು ನಾನು ಕೇಳ್ಕೊಂಡು ಹೋಗಿ ಒಂದು ಏನು ಯಾವುದೋ ಮಂತ್ರದ ಯಾವುದೋ ಒಂದು ಪ್ರಸಂಗ ಇತ್ತು, ಅದರಲ್ಲಿ ದೈವದ್ದೊಂದು ವೇಷ ನಾನು ಹೇಳಿದ್ದೆ, ನಮ್ಮ ಊರಿನಲ್ಲಿ ಆಗ್ತಾ ಇದ್ರೆ ನಾನು ವೇಷ ಹಾಕ್ತೇನೆ, ಗೆಜ್ಜೆ ಕಟ್ತೇನೆ. ಅದಕ್ಕೆ ಅವರು ಮ್ಯಾನೇಜರ್ ಹತ್ರ ಪರ್ಮಿಷನ್ ತೊಗೊಂಡಿದ್ದೆ, ಇದು ನನ್ನ ತಮ್ಮನ ಆಸೆ. ಅದಕ್ಕೆ ನಾನು ಅದು ಪಂಜುರ್ಲಿ ದೈವದೊಂದು ವೇಷ ಮಾಡಿದ್ದೆ, ಒಂದು ದಿನನೇ ಮಾಡಿದ್ದು ಊರಲ್ಲಿ, ಗೆಜ್ಜೆ ಕಟ್ಟಿ ಯಕ್ಷಗಾನ ಅದು ಆಸೆ ಇತ್ತಲ್ಲ ಒಂದು, ಅದು ಆಸೆ ಈಡೇರಿಸಿದ್ದೇನೆ. ಈ ನಾಟಕದೊಂದು ಚಾನ್ಸ್ ಇತ್ತು, ಬಟ್ ನನಗೆ ಆ ಟೈಮಲ್ಲಿ ಫ್ರೀ ಇರಲಿಲ್ಲ. ನಾಟಕದಲ್ಲಿ ಒಂದು ಆಸೆ ಇತ್ತು, ಎಲ್ಲ ಏನು ಅವನಿಗೆ ಸಾಕು, ಇಷ್ಟು ನಾನು ಆಸೆ ಈಡೇರಿಸಿದ್ದೇನೆ ಸಾಕು. ಸರ್, ತಮ್ಮನಿಗೋಸ್ಕರ ಯಾರಾದ್ರೂ ಇಷ್ಟೆಲ್ಲ ಮಾಡ್ತಾರೆ ಸರ್? ಮಾಡ್ತಾರೆ, ಕೆಲವರು ಇದ್ದಾರೆ, ನಾನು ಮಾಡಿದ್ದೇನೆ. ನನಗೆ ತಮ್ಮ ಅಂದರೆ ಅಷ್ಟಿಷ್ಟ. ಸೊ ಉಮೇಶ್ ಕೋಟ್ಯನ್ ವಾಮದ ಪದವು ಈಗ ಏನಿದ್ದಾರೆ ಅದೆಲ್ಲವೂ ಸುರೇಶ್ ಕೋಟ್ಯನ್ ವಾಮದ ಪದವುಗೋಸ್ಕರ, ಅದು ಹೌದು. ಆದ್ರೆ ಸುರೇಶ್ ಕೋಟ್ಯನ್ ವಾಮದ ಪದವು ಇವರ ಕನಸನ್ನ ಈಡೇರಿಸುವಲ್ಲಿ ಉಮೇಶ್ ಕೋಟ್ಯನ್ ಅವರು ಕನಸು ಕಾಣುವುದನ್ನು ಬಿಟ್ರ ಅಂತ ಒಂದು ಪ್ರಶ್ನೆ ಇದೆ. ನಿಮ್ಗೆ ಯಾವುದೇ ಕನಸಿರ್ಲಿಲ್ವಾ, ನಾನು ಈ ತರ ಆಗ್ಬೇಕು, ಇದೆಲ್ಲವೂ ನೀವು ತಮ್ಮನಿಗೋಸ್ಕರ ಮಾಡಿದ್ರಿ, ನಿಮಗೆ ಅಂತ ಯಾವುದೇ ಸ್ವಂತ ಕನಸಿರ್ಲಿಲ್ಲ? ಇಲ್ಲ, ಕನಸೆಲ್ಲರಿಗೂ ಇರ್ತದೆ. ಬಟ್ ನನಗೆ ಕನಸೇನಂದ್ರೆ, ನನ್ಗೆ ಗೊತ್ತಿದೆ ನನ್ನ ಸಿಂಗಿಗೆ ಎಷ್ಟು ಇಂಪ್ರೂವ್ಮೆಂಟ್ ಇದೆ, ನಾನು ಎಷ್ಟು ತನಕ ನಾನು ಎಷ್ಟು ತನಕ ಹೋಗ್ಬೋದು ಅಂತ ನನಗೆ ಗೊತ್ತಿದೆ. ನಾನು ಎಲ್ಲಾದರೂ ಕಾಂಪಿಟೇಷನ್ಗೆ ಹೋದರೆ ಅದು ನನ್ನ ವಾಯ್ಸ್ ಅಷ್ಟು ಕಲ್ತಿಲ್ಲ, ಬಟ್ ಕಲಿಯೋದೇ ಕೆಲವರು ಇಂಪ್ರೂವ್ಮೆಂಟ್ ಆಗಿ ಇದ್ದಾರೆ. ಬಟ್ ನನಗೆ ನನ್ನ ರೇಂಜ್ ಗೊತ್ತಿದೆ ಈ ಯಾವ ಥರ. ಅದಕ್ಕೆ ನಾನು ಯಾವ ಕಾಂಪಿಟೇಷನ್ಗೆ ಹೋಗಲ್ಲ, ಯಾವುದಕ್ಕೆ ಹೋಗಲ್ಲ. ನನಗೆ ಎಷ್ಟು ಸಿಗುತ್ತೆ ಅಷ್ಟು ನಾನು ಖುಷಿ. ಈಗ ನನಗೆ ಏಜ್ ಆದಮೇಲೆ ನನಗೆಲ್ಲ ಈ ಥರ ಅವಕಾಶ ಸಿಗ್ತದೆ ಇಲ್ಲ ಗೊತ್ತಿಲ್ಲ ನನಗೆ. ಈಗ ನನಗೆ ಓಕೆ, ನಾನು ಹಾಡ್ತಾ ಇದ್ದೇನೆ ಅಷ್ಟೇ, ನನಗೆ ಸಾಕು. ನನಗೆ ದುಡ್ಡು ಮಾಡಬೇಕಾದ್ರೆ ನನ್ನ ಪೇಜಿನಲ್ಲಿ ಎಷ್ಟು ಬೇಕಾದರೆ ದುಡ್ಡು ಮಾಡ್ಬೋದಿತ್ತು, ಬಟ್ ನನಗೆ ಅದೊಂದು ಅಷ್ಟು ಇಷ್ಟ ಇಲ್ಲ. ನನಗೆ ಏನಾದರೂ ಸಹ ನಾನು ಎಂಜಾಯ್ ಮಾಡ್ತಿದ್ದೇನೆ ಅಷ್ಟೇ. ನನಗೆ ಒಂದು ಹೊತ್ತು ಊಟ ಇದ್ದರೆ ಸಾಕು, ನನಗೆ ನನ್ನ ಕೈಯಲ್ಲಿ ಹಣ ಇದ್ದರೆ ನನಗೆ ಎಷ್ಟು ಬೇಕೋ ಅಷ್ಟೇ. ಬೇರೆ ಅದು ನಾನು ಎಂಜಾಯ್ ಮಾಡ್ತಾ ಇರ್ತೇನೆ. ಅದಕ್ಕೆ ಯಾರಾದರೂ ನಮ್ಮ ಈಗ ಮನೆಯಲ್ಲಿ ಏನಾದ್ರು ಸಂಭ್ರಮ ಈಗ ಬರ್ತಾರಲ್ಲ, ಅವಾಗ ನಾನೇ ರೆಡಿ ಮಾಡಿ ಎಷ್ಟು ಖರ್ಚಾದರೂ ನನಗೆ ಅದು ಟೆನ್ಷನ್ ಇರೋದಿಲ್ಲ. ಅದು ನನಗೆ ಹಣ ಗಳಿಸ್ಬೇಕು ಅಂತ ಇದ್ದರೆ ನನ್ನ ಪೇಜಲ್ಲಿ ಎಷ್ಟು ಬೇಕಾದರೆ ಹಣ ಮಾಡ್ಬೋದಿತ್ತು. ಈಗ ಸಹ ನನ್ನ ಪೇಜನ್ನು ಮಾನಿಟೈಸರ್ ಮಾಡಿಲ್ಲ. ಈಗ ಎಲ್ಲರೂ ಕೇಳ್ತಾರೆ, ದುಡ್ಡು ಬರ್ಕೊಂಡು ಎಷ್ಟು ದುಡ್ಡು ಬರ್ತದೆ, ನೀವು ಯಾಕೆ ಮಾಡಿಲ್ಲ? ನನಗೆ ಇಂಟ್ರೆಸ್ಟ್ ಇಲ್ಲ ಅದು. ಈಗ ತುಂಬ ಜನ ಕೇಳುವಾಗ ಏನಕ್ಕಾದ್ರೂ ಆಗ್ಬೋದು, ಈಗ ನಾನು ಮಳೆಗಾಲದಲ್ಲಿ ಕಾರ್ಯಕ್ರಮ ಇಲ್ಲ, ಸೊ ಅದಕ್ಕೇನಾದರೂ ಆಗ್ಬೋದು ಅನ್ನುವಂಥದ್ದು ಮಾನಿಟೈಸರ್ ಮಾಡಬೇಕು ಅಂತ ಇದ್ದೇನೆ. ಬಟ್ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇವತ್ತು ತನಕ ಇರಲಿಲ್ಲ. ಎಲ್ಲರೂ ಕಿವಿ ಮಾತು ಹೇಳುವಾಗ ಮಾಡಬೇಕು, ಏನು ಮಾಡಿ ಅಷ್ಟು ಅವಕ್ಕಲು ಈತ ಫಾಲೋವರ್ಸ್, ನಿಮ್ಗೆ ಇಷ್ಟು ಫಾಲೋವರ್ಸ್ ಇದ್ದರೂ ಸಹ ನೀವು ಮಾನಿಟೈಸರ್ ಮಾಡಲಿಲ್ಲ, ಅಮೌಂಟ್ ಬರ್ತದೆ, ಅದು ತಿಂಗಳಿಗೆ 50,000 ದುಡಿತಾ ಇದ್ದಾರೆ ಬೇರೆಯವರು, ನೀವು ಯಾಕೆ ಮಾಡ್ತಿಲ್ಲ ಅಂತ ಕೇಳುವಾಗ ಓಕೆ, ಅದನ್ನು ನೀವು ಯೂಸ್ ಮಾಡ್ಬೋದಲ್ವಾ, ವೇಸ್ಟ್ ಆಗಬಾರ್ದು ಅಂತ ಅಷ್ಟೇ. ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಉಮೇಶ್ ಕೋಟ್ಯನ್ ವಾಮದ ಪದವು ಈಗ ಅವರ ಮನೆಗೆ ಬಂದ ಎಲ್ಲರಿಗೂ ಹೊಟ್ಟೆ ತುಂಬಾ ಊಟ ಬಡಿಸ್ತಾರೆ, ಮನೆಗೆ ಎಲ್ಲರನ್ನು ಕರೀತಾರೆ, ಅವರಿಗೆ ಎಷ್ಟು ಖುಷಿ ಆಗ್ತದೆ ಅಷ್ಟು ಖುಷಿಯಾಗಿ ಮನೆಯಲ್ಲೆಲ್ಲ ರೆಡಿ ಮಾಡ್ತಾರೆ. ಆದ್ರೆ ಒಂದು ದಿನ ಇತ್ತು, ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡ್ತಿದ್ದಂತಹ ದಿನ ಇತ್ತು. ಆ ದಿನದ ಬಗ್ಗೆ ನೆನೆಸ್ಕೊಳ್ಳೋದಾದ್ರೆ
ತುಂಬ ನಾವೆಲ್ಲ ಈ ಹಲಸಿನ ಹಣ್ಣು ತಿಂದು ಸಹ ಬದುಕಿದ್ದಿದೆ. ಹಲಸಿನ ಹಣ್ಣು ತಿಂದು ಸಹ ಆ ಟೈಮಲ್ಲಿ ನನಗೆ ನೆನಪಿದೆ, ನಮ್ಮ ತಾಯಿ ಊಟ ಎಲ್ಲ ಇರಲಿಲ್ಲ, ಹಲಸಿನ ಹಣ್ಣು ಕೊಡುವಂಥದ್ದು ನನಗೆ ನೆನಪಿದೆ. ಮತ್ತು ಈ ಬಾಳೆಹಣ್ಣು ತಿಂದು ಅದನ್ನೆಲ್ಲ ತಿಂದು ಬದುಕಿದ್ದು ನನಗೆ ನೆನಪಿದೆ. ಬಾಳೆಹಣ್ಣು ತೋಟದಲ್ಲೆಲ್ಲ ಸಿಗ್ತದಲ್ಲ. ಈ ದುಡ್ಡು ತಂದೆಯವರು ಒಮ್ಮೊಮ್ಮೆ ಕೆಲಸಕ್ಕೆ ಹೋದರೆ ಒಂದೊಂದು ತಿಂಗಳು ಬರ್ತಿರ್ಲಿಲ್ಲ. ಅದು ಧರ್ಮಸ್ಥಳಕ್ಕೆಲ್ಲ ಕೆಲಸಕ್ಕೆ ಹೋಗ್ತೀವಿ. ತಾಯಿ ಇಲ್ಲಿ ಏನು ಮಾಡಲಿ, ಅವ್ರದ್ದು ದುಡ್ಡು ಬೇಕಲ್ವಾ, ಬೀಡಿ ಕಟ್ಟಿ ಎಷ್ಟು ಅಂತ ದುಡಿಬೋದು. ಒಮ್ಮೊಮ್ಮೆ ಅಕ್ಕಿ ಸಹ ಇರ್ತಿರ್ಲಿಲ್ಲ ಮನೆಯಲ್ಲಿ, ನನಗೆ ನೆನಪಿದೆ ಅದು. ಆದರೂ ಸಹ ನಮ್ಮನ್ನು ತುಂಬ ಒಳ್ಳೆ ರೀತಿಯಲ್ಲಿ ಸಾಕಿದ್ದಾರೆ ನಮ್ಮ ತಾಯಿ. ಎಲ್ಲೆಲ್ಲಿ ಬೇಡಿ ಕಷ್ಟಪಟ್ಟು ನಮ್ಮ ಹತ್ತಿರದವರೆಲ್ಲ ಸೆಟ್ರು ಮನೆಯವರೇ ಅಕ್ಕಿ ಕೊಡ್ತಿದ್ರು. ಅಷ್ಟೇ ಕಷ್ಟಪಟ್ಟಿದ್ದಾರೆ ನಮ್ಮ ತಾಯಿ. ಅದಕ್ಕೆ ತಾಯಿ ಅಂದರೆ ಪಂಚಪ್ರಾಣ. ತಾಯಿ ತುಂಬ ತಂದೆಯವರು ಸ್ವಲ್ಪ ಇವರಿಗೆ ತಾಯಿಯವರಿಗೆ ಸ್ವಲ್ಪ ಟಾರ್ಚರ್ ಎಲ್ಲ ಕೊಡ್ತಿದ್ರು, ಆವಾಗಲೇ ಕೊಡ್ತಿದ್ರು. ಆದರೂ ಸಹ ನಮ್ಮನ್ನು ಬರೀ ಹೊಟ್ಟೆಯಲ್ಲಿ ಮಲಗಲಿಕ್ಕೆ ಬಿಡ್ತಿರ್ಲಿಲ್ಲ. ನಾನು ಉಮೇಶ್ ಕೋಟೆನ್ ವಾಮದ ಪದವು ಅವರನ್ನು ನೋಡಿದ ಹಾಗೆ ತಂದೆಯನ್ನ ಈಗ ಬಹಳ ಚೆನ್ನಾಗಿ ನೋಡ್ಕೊಳ್ತೀರಾ. ತಂದೆಗೆ ಹುಷಾರಿಲ್ಲದಿದ್ರು ತುಂಬಾ ಚೆನ್ನಾಗಿ ಕೇರ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಆದ್ರೆ ತಂದೆ ಮೇಲೆ ಒಂದು ರೀತಿಯ ಬೇಜಾರು ನಿಂಗೆ ಇದೆ ಅಂತ ನನ್ನ ಭಾವನೆ. ಯಾವಾಗಲಿದೆ. ಈಗ ನಾನು ಲೈವ್ ಸ್ಟಾಪ್ ಮಾಡಿದ್ದೇನೆ ಈಗ. ಕಾರಣ ಯಾಕೆ ಅಂದ್ರೆ ಹೇಳಿದ್ರೆ, ನಮ್ಮ ಊರು ತುಂಬಾ ಹಳ್ಳಿ ಸೈಡು. ಅಲ್ಲಿ ಇಲ್ಲಿಂದ ಕರ್ಕೊಂಡು ಬಂದು ಅಲ್ಲಿಗೆ ನಾನು ಸಿಂಗರ್ಸ್ ಕರ್ಕೊಂಡು ಹೋಗಿ ಲೈವ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಒಬ್ಬನೇ ಲೈವ್ ಮಾಡಬೇಕಾಗತ್ತೆ. ಇಲ್ಲಿ ತಂದೆಯವರನ್ನು ಬಿಟ್ಟು ಬಂದು ಇಲ್ಲಿ ಮಾಡ್ಬೋದಿತ್ತು, ನಮಗೆಲ್ಲ ಸಪೋರ್ಟ್ ಅವರು ನಮ್ಮ ಯಜಮಾನದವರು ಫ್ಲ್ಯಾಟ್ ಎಲ್ಲ ಕೊಡ್ತಾರೆ, ಇಲ್ಲಿ ಪಂಪ ಎಲ್ಲ ಹೇಳಿದರು. ಬಟ್ ತಂದೆಯವರನ್ನು ಬಿಟ್ಟು ಬಂದರೆ ಅವರು ಕುಡಿದು ಮಲಗ್ತಾರೆ, ರಾತ್ರಿ ಊಟ ಮಾಡೋದಿಲ್ಲ. ನಾನಿದ್ರೆ ಊಟ ಮಾಡಿಸ್ತೇನೆ. ನಾನು ಒಂದು ವೇಳೆ ಬಿಟ್ಟು ಬಂದರೆ ಅಲ್ಲಿಂದ, ತಂದೆಯವರನ್ನು ಒಬ್ಬರನ್ನು ಬಿಟ್ಟು ಬಂದರೆ, ಒಂದು 10 ವರ್ಷ ಇನ್ನೂ ಬದುಕೋರು, 5 ವರ್ಷ ಇನ್ನು 2 ವರ್ಷದಲ್ಲಿ ಅವರು ಹೋಗ್ಬೋದು. ಯಾಕಂದರೆ ಅಂಥ ರೀತಿಯಲ್ಲಿ ಇದ್ದಾರೆ. ಸೊ ಊಟ ಮಾಡಿಸ್ಬೇಕು, ಕುಡಿದು ಬಂದು ಹಾಗೆ ಮಲ್ಕೋಬಾರ್ದು. ಕೆಲಸಕ್ಕೆ ಹೋಗ್ತಾರೆ, ಬಂದು ಮಲ್ಕೋತಾರೆ, ಊಟ ಕೊಡುವವರಿಲ್ಲ. ಆ ಥರ ಅದಕ್ಕೋಸ್ಕರ ಸ್ಟಾಪ್ ಮಾಡಿ. ಎಲ್ಲರೂ ಕೇಳ್ತಾರೆ ಯಾಕೆ ಲೈವ್ ಸ್ಟಾಪ್ ಮಾಡಿದೆ. ನಮ್ಮ ಪರಿಸ್ಥಿತಿ ಹಾಗೇ ಇದೆ. ಲೈವ್ ಯಾಕೆ ಮಾಡ್ತಿಲ್ಲ, ನಿಮಗೆ ಪ್ರೋಗ್ರಾಮ್ ಸಿಕ್ಕಾಗ ಮಾತ್ರನಾ ಲೈವ್, ಆವಾಗ ಲಾಕ್ಡೌನಲ್ಲಿ ಮಾತ್ರ ಲೈವ್ ಬೇಕಾಗಿದ್ದು, ಈಗ ಬೇಡವಾ, ನಿಮ್ಗೆ ಪ್ರೋಗ್ರಾಮ್ ಸಿಗ್ತಾ ಇದೆ, ಈಗ ನಿಮಗೆ ಈಗ ದೊಡ್ಡ ಜನ ಆಗಿದ್ದೀರಾ ಆ ಥರ ಕೇಳುವಾಗ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಈ ಥರ ಇದೆ. ಇಲ್ಲಾಂದರೆ ನನಗೆ ಮಾಡ್ಬೋದಿತ್ತು. ನನ್ನ ಮನೆಯಲ್ಲಿ ಯಾರಾದರೂ ಇರ್ತಿದ್ರೆ ನಾನು ಪ್ರಾಮಿಸ್ ಆಗಿ ಹೇಳ್ತಿದ್ದೆ, ದಿನಕ್ಕೆ 2 ಲೈವ್ ಮಾಡ್ತಿದ್ದೆ. ಬಟ್ ತಂದೆಯವರನ್ನು ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ. ಒಮ್ಮೊಮ್ಮೆ ನಾನು ಪ್ರೋಗ್ರಾಮ್ ಮುಗಿಸಿ ಹೋಗುವಾಗಲೇ ಅವರು ಕುಡಿದು ಮಲಗಿರ್ತಾರೆ. ಎಬ್ಬಿಸಿ ಊಟ ಮಾಡಬೇಕು, ಸ್ನಾನ ಮಾಡಿಸಬೇಕು, ಎಬ್ಬಿಸಿ ಊಟ ಮಾಡಿಸಬೇಕು, ಸ್ನಾನ ಎಲ್ಲ ಕೆಲಸ ನಾನು ಅವ್ರನ್ನ ಮಾಡಿಸ್ತೇನೆ. ನಾನು ಅದೆಲ್ಲರೂ ನೋಡಿದವರಿದ್ದಾರೆ. ನಾನು ಎಲ್ಲರೂ ಹೇಳ್ತಾರೆ, ಉಮೇಶೇ ತೂಪಿಲೇಕ ಅಮ್ಮೇರೇನು ತೂಪಿಲೇಕ. ಈಗ ದುಡ್ಡಿಲ್ಲ ಅಂದರೆ ಸಹ ನಾನು ಅವರಿಗೆ ತೊಗೊಂಡು ಹೋಗಬಾರ್ದು. ಬಟ್ ಅವರಿಗೆ ಶಕ್ತಿ ಇಲ್ಲ. ಒಂದು ಏನಾದರೂ ಅವ್ರಿಗೆ ರಾತ್ರಿ ಹೊತ್ತು ಇದು ಕುಡಿಯಲಿಲ್ಲದ್ರೆ ಶಕ್ತಿ ಇಲ್ಲ. ಸೊ ಅದನ್ನು ನಾನೇ ತೊಗೊಂಡು ಹೋಗ್ತೇನೆ. ಬಾರಿ ಯಾರು ಸಿಂಗರ್ಸ್ ಅವ್ರು ಬಾರಿ ಹೋಗೋದಿಲ್ಲ, ನಾನು ನೋಡಿದ್ದೇನೆ. ನಾನು ಹೋಗ್ತೇನೆ, ತೊಗೊಂಡು ಬಂದು ಕೊಡ್ತೇನೆ ಅವರಿಗೆ. ತಂದೆಗೆ ತಕ್ಕ ಮಗ ಇಲ್ಲ, ಯಾಕಂದ್ರೆ ಇಲ್ಲಾಂದ್ರೆ ಅವ್ರಿಗೆ ಕೈಯೆಲ್ಲ ಶೇಕ್ ಆಗ್ತದೆ. ಅವ್ರಿಗೆ ದುಡಿಲಿಕ್ಕೆ ಶಕ್ತಿ ಇಲ್ಲ. ನಾನು ತೊಗೊಂಡು ಹೋಗಿ ಕೊಡ್ತೇನೆ. ದಿನಕ್ಕೆ 100 ರೂಪಾಯಿ ಇಡ್ಲೇಬೇಕು ಅಲ್ಲಿ, ನಾನು ಕೊಡ್ತೇನೆ. ಯಾಕಂದರೆ ಬದುಕಬೇಕು. ಇನ್ನು ನನಗೆ ಯಾರಿಲ್ಲ ಬೇರೆ ಅಲ್ವಾ. ಅವರು ಹೋದರೆ ನಾನು ಯಾರು, ನನಗೆ ಯಾರಿಲ್ಲ ಅಲ್ವಾ. ನಾನು ಮನೇಲಿ ಒಬ್ಬಂಟಿ ಆಗಿರ್ತೇನೆ. ಓಕೆ, ಈಗ ನೀವು ಹೇಳುವಾಗ ಒಂದು ವಿಷಯನ ಹೇಳಿದ್ರಿ, ನನ್ನ ತಮ್ಮ ನನ್ನ ವಾಯ್ಸನ್ನು ಫಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು ಅಂತ. ಬಹುಶಃ ಈಗ ಎಷ್ಟು ಜನ ಬಂದು ನಿಮಗೆ ಚೆನ್ನಾಗಿದೆ ಅಂತ ಹೇಳಿದರೆ ಆ ಮಾತನ್ನ ಒಂದು ಸಮ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಆ ಮಾತಿಗೆ ಅವರು ತಮ್ಮ ಹೇಳಿದ ಮಾತೇ ನಿಮ್ಗೆ ಯಾವತ್ತೂ ತಲೆಯಲ್ಲಿರುತ್ತೆ. ಅವರು ಹೇಳಿದಂಥ ಹಾಡು ನೀವು ಹೇಳಿದ್ರಿ, ಎಲ್ಲೋ ಮಳೆಯಾಗಿದೆ ಎಂದು. ಆ ಹಾಡನ್ನ ಇವತ್ತು ತಮ್ಮನಿಗೋಸ್ಕರ ಹಾಡ್ಬೋದಾ? ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ, ಅಷ್ಟೇ. ಖಂಡಿತ ಈಗಲೂ ಹೇಳ್ತಾ ಇರ್ತಾರೆ ವಾಯ್ಸ್ ಚೆನ್ನಾಗಿದೆ ಅಂತ ನಿಮ್ಮ ತಮ್ಮ. ಓಕೆ, ಸೊ ನಿಮ್ಮ ಜೊತೆ ಮಾತುಕತೆ ಮುಂದುವರುತ್ತದೆ. ಒಂದು ಪುಟ್ಟ ಬ್ರೇಕ್ ತಗೊಂಬರೋಣ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇಂಥದ್ದೇ ಮಾತುಗಳು ಆಡೋದು ಸಾಕಷ್ಟು ಬಾಕಿ ಇದೆ. ಒಂದು ವಿರಾಮದ ನಂತರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ.
ಆಗಿರ್ಲಿ ನೈಟ್ ಆಗಿರ್ಲಿ ನಿಮ್ ಮನೆ ಯಾವಾಗ್ಲೂ ಬ್ರೈಟ್ ಆಗಿರ್ಲಿ. ಒಶಿಮಾ ಬ್ಯಾಟರೀಸ್ ಅಂಡ್ ಇನ್ವರ್ಟರ್ಸ್, ಗ್ರಾಬ್ ದ ಪವರ್. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಎಸ್, ರೆಡಿ ಇದ್ದೀರಲ್ಲ? ಹಾಟ್ ಸೀಟ್ ಇತ್ತು. ಎಸ್, ಕೂಲ್ ಆಗಿದೆ ವೆದರ್ ಈಗ. ಕೂಲ್ ಆಗಿದೆ ಅಲ್ವಾ? ಉಮೇಶ್ ಕೋಟ್ಯಾನ್ ವಾಮದ ಪದವು ಅನ್ನುವಂಥ ಹೆಸರಿಗೆ ಈಗ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ ನಿಜ. ಅದ್ರ ಮುಂದೆ ಉಮೇಶ್ ಕೋಟ್ಯಾನ್ ಪ್ರೀತಿಯಿಂದ ಕಟ್ಟಿದಂತಹ ಒಂದು ತಂಡ ಇದೆ, ಸಪ್ತಸ್ವರ ಅಂತ. ಸಪ್ತಸ್ವರ ತಂಡದ ಬಗ್ಗೆ ಏನು ಹೇಳ್ತೀರಾ? ಸಪ್ತಸ್ವರ ತಂಡ ಅಂತ ಹೇಳಿದರೆ ಮೊದಲೆಲ್ಲ ಯಾವ ಒಂದೊಂದು ಪ್ರೋಗ್ರಾಮ್ಗೂ ಒಂದು ಹೆಸರು ಇಡ್ತಿತ್ತು. ಅದಾದಮೇಲೆ ಸಪ್ತಸ್ವರ ಅಂತ ಹೆಸರು ಆಯಿತು. ಅದಾದಮೇಲೆ ಸಪ್ತಸ್ವರ ತುಂಬ ಟೀಮ್ ಇದೆ. ಬಟ್ ಸಪ್ತಸ್ವರ ಅಂತ ಟೀಮ್ ಕಟ್ಟಿದ ಮೇಲೆ ಪ್ರೋಗ್ರಾಮ್ ಸಿಗಲಿಕ್ಕೆ ಜಾಸ್ತಿ ಸ್ಟಾರ್ಟ್ ಆಯಿತು, ಬೆಳೀತಾ ಹೋಯಿತು. ಕಲಾವಿದರು ಬರ್ತಾ ಹೋದರು. ಎಲ್ಲ ತುಳುನಾಡಿನಲ್ಲಿ ಎಷ್ಟು ಕಲಾವಿದರಿದ್ದಾರೆ ಎಲ್ಲರೂ ಆಲ್ಮೋಸ್ಟ್ ಬಂದಿದ್ದಾರೆ ನಮ್ಮ ಟೀಮ್ಗೆ, ಇದ್ದಾರೆ. ಖುಷಿಯಿಂದ ಹೋಗ್ತಾ ಇದೆ ಕಾರ್ಯಕ್ರಮ. ಸಪ್ತಸ್ವರ ಟೀಮ್ ಅನ್ನುವಂಥದ್ದು ಒಂದು ಕುಟುಂಬದ ರೀತಿ ಹೋಗ್ತಾ ಇದೆ. ಈಗ ಖುಷಿ ಆಗ್ತದೆ. ಯಾವುದಾದ್ರೂ ಕಾರ್ಯಕ್ರಮ ಮುಗಿದಾದ ಮೇಲೆ, ಒಂದು 3-4 ಕಾರ್ಯಕ್ರಮ ಮುಗಿದಾದ ಮೇಲೆ ಮನೆಯಲ್ಲಿ ಒಮ್ಮೆ ಸೇರುವಂಥದ್ದು ಇದೆ. ಮನೆಯಲ್ಲಿ ಎಲ್ಲರೂ ಕುಟುಂಬದ ರೀತಿ. ನನ್ನ ತಂದೆಯವರಿಗೆ ಅವಾಗೂ ಖುಷಿ ಆಗೋದು, ಎಲ್ಲರೂ ಬಂದು ತಂದೆಯವರನ್ನು ಮುದ್ದು ಮಾಡ್ತಾರೆ ಎಲ್ಲರೂ. ಸೊ ಖುಷಿ ಆಗುತ್ತೆ. ಆದರೆ ಒಂದು ಸಮಯ ಇರ್ತದೆ, ಉಮೇಶ್ ಕೋಟ್ಯಾನ್ ವಾಮದ ಪದವು ಒಮ್ಮೆ ಸ್ಟೇಜಿಗೆ ಹೋಗಬೇಕು ಅನ್ನೋಂಥ ಆಸೆಯಲ್ಲಿ ಒಂದು ಸಾಂಗಿಗೋಸ್ಕರ ಕೇಳ್ಕೊಂಡಂಥ ಸಿಚುವೇಶನ್ನು ಇದೆ. ಆ ಸಿಚುವೇಶನ್ ಬಗ್ಗೆ ಏನು ಹೇಳ್ತೀವಿ? ಅದರಲ್ಲಿ ಅವಮಾನ ಸಹ ಆಗಿದೆ, ಅದು ಖುಷಿನೇ ಇದೆ. ನಮ್ಮ ಊರಿನಲ್ಲೆಲ್ಲ ಈಗ ಪ್ರೋಗ್ರಾಮ್ ನಾವು ಪ್ರೋಗ್ರಾಮ್ ಮಾಡ್ತೇವೆ ಅಂತ ಹೇಳಿದರೆ ಕೆಲವೆಡೆ, ನೀವು ಪ್ರೋಗ್ರಾಮ್ ಮಾಡಿ, ನಾವು ಮಾತ್ರ ಮಂಗಳೂರಿನ ಹೆಸರು ಕೊಡ್ತೇವೆ, ಇಲ್ಲಿ ಲೋಕಲ್ ಆದರೆ ಜನ ಬರೋದಿಲ್ಲ, ಆ ಥರ ಇತ್ತು. ಹೇಳಿದವರು ಇದ್ದಾರೆ. ಈಗ ಸಹ ನಮ್ಮನ್ನು ಕರ್ಕೊಂಡು ಕಾರ್ಯಕ್ರಮ ಸಹ ಮಾಡ್ತಾರೆ ಅವರು. ಆ ಥರ ಹೇಳಿದವರಿದ್ದಾರೆ. ನಿಮ್ಮ ಹೆಸರು ಹಾಕೋದು ಬೇಡ, ಅಲ್ಲಿ ನಮ್ಮ ಹೆಸರು ಬೇಡ ಅವರಿಗೆ. ಕಾರ್ಯಕ್ರಮ ನಮ್ಮದು ಚೆಂದ ಆಗ್ತದೆ. ಬಟ್ ಈಗ ಸಪ್ತಸ್ವರ ಅನ್ನೊಂದು ವಾಮದ ಪದ ಅಂತ ಹೇಳಿದರೆ ಕಾರ್ಯಕ್ರಮ ಚೆಂದ ಆಗ್ತದೆ, ಆದರೆ ಲೋಕಲ್ ಅಂತ ಆಗ್ತದೆ. ಅದವ್ರಿಗೂ ಹೇಳುವ ರೀತಿಯದು ಒಂದು ಚೆಂದ ಕರೆಕ್ಟ್ ಆಗಿರುತ್ತೆ. ಲೋಕಲ್ ಅಂತ ಕೆಲವರು ನೆಗ್ಲೆಕ್ಟ್ ಮಾಡ್ಬೋದು. ಬಟ್ ಈಗ ಸಪ್ತಸ್ವರ ಅಂತ ಹೇಳಿದರೆ ಅದು ಆ್ಯಡ್ ಮಾಡ್ಕೊಳ್ತಾರೆ ಆ ಹೆಸರು. ಆ ಹೆಸರಿಗೆ ಅಷ್ಟು ಗತ್ತು ಬಂದಿದೆ ಅಂತ ನಾನು ತಿಳ್ಕೊಳ್ತೇನೆ. ಅದು ಸಪ್ತಸ್ವರ ಅನ್ನೋದು. ಉಮೇಶ್ ಕೋಟ್ಯಾನ್ ವಾಮದ ಪದವು ಒಂದು ವೇದಿಕೆಯಲ್ಲಿ ಹಾಡಿಗೋಸ್ಕರ ಕೇಳ್ತಾ ಇರ್ತಾರೆ, ಆದರೆ ಅವಕಾಶ ಸಿಕ್ಕಿರೋದಿಲ್ಲ. ಈಗ ಸಾಕಷ್ಟು ಜನರಿಗೆ ಅವಕಾಶ ಕೊಡುವ ಲೆವೆಲ್ಗೆ ಬೆಳೆದಿದ್ದಾರೆ. ಆದರೆ ಅಲ್ಲಿ ಆದಂಥ ಅವಮಾನವನ್ನು ನೀವು ನೆನಪಿಸ್ಕೊಳ್ತೀವಿ? ಅದು ತುಂಬ ಕಡೆ ಇದೆ. ನಮಗೆ ಒಂದು ಹಾಡಲಿಕ್ಕೆ ಆಸೆ ಇರುತ್ತೆ ಅಲ್ವಾ. ಸೊ ಮೈಕ್ ಹಿಡಿಬೇಕು. ಆವಾಗೆಲ್ಲ ಮೈಕ್ ಅವರು ಎಲ್ಲಾದರೂ ನಾಟಕ ಇದ್ದರೆ ಅಥವಾ ಎಲ್ಲಾದರೂ ಫಂಕ್ಷನ್ ನಡೀತಿದ್ರೆ ಸಾಂಗ್ ಕೇಳ್ತಾ ನಾವು ಸಾಂಗ್ ಆಡ್ತೇವೆ ಅಂತ ಹೇಳಿದರೆ, ಹಾಂ ಹಾಡಿ, ಒಂದು ಮಕ್ಕಳದೆಲ್ಲ ಇದೆ, ಅದಾದಮೇಲೆ ನೀವು ಹಾಡಬೇಕು ಅಂತ ಹೇಳಿ. ಅದು ಮಕ್ಕಳು ಆದಮೇಲೆ ಮಕ್ಕಳದ್ದು ಮುಗೀತದೆ. ಅದಾದಮೇಲೆ ನಾಟಕನೇ ಸ್ಟಾರ್ಟ್. ನಾವು ಕಾದದ್ದೇ. ಮತ್ತು ಕೇಳುವಾಗ ಆಗಲಿಲ್ಲ, ಇನ್ನೊಮ್ಮೆ ನೆಕ್ಸ್ಟ್ ಇಯರ್ ನೋಡುವ. ಇಂಥದ್ದು ತುಂಬ ಆಗಿದೆ. ಮತ್ತು 2 ಗಂಟೆ ತನಕ ಕಾದು, ಒಂದು ಸಾಂಗಿಗೋಸ್ಕರ ಕಾದು ವೇದಿಕೆ ಸಿಗಲಿಲ್ಲ ಅಂತ ಬೇಜಾರಲ್ಲಿ ಬಂದದ್ದು ಇದೆ. ಅದಕ್ಕೆ ನಮ್ಮ ಒಟ್ಟಿಗಿದ್ದವ್ರು ಸಹ, ನೀವು ಯಾಕೆ ಬೇಜಾರು ಮಾಡ್ತೀರಾ, ನಿಮಗೆ ನೀವೇ ಒಂದು ದಿವಸ ನೀವು ಸ್ಟೇಜ್ ನೀವೇ ರೆಡಿ ಮಾಡ್ಕೋಬೇಕು, ಇನ್ನು ಬೇರೆಯವ್ರ ಹತ್ರ ಹೋಗಿ ವೇದಿಕೆ ಕೇಳೋದಲ್ಲ, ನೀವೇ ರೆಡಿ ಮಾಡಬೇಕಂತ ನನ್ನೊಟ್ಟಿಗೆ ಬೈಕಲ್ಲಿ ಬರುವಾಗ ಹೇಳಿದವರು ಇದ್ದಾರೆ. ಹಾಗೂ ಬೇಜಾರಾಗತ್ತೆ. ಉಮೇಶ್ ಕೋಟ್ಯಾನ್ ವಾಮದ ಪದ ಈಗ ಬಹಳಷ್ಟು ಸಂಪಾದನೆ ಮಾಡ್ತೀರಿ,
ಸಂಪಾದನೆ ಅಂತ ಹೇಳಿದ್ರೆ ಆರ್ಕೆಸ್ಟ್ರಾದಲ್ಲೇ ಒಂದು ಜೀವನವನ್ನ ಸುಂದರವಾಗಿ ದೂಡುವಂತ ಮಟ್ಟಿಗೆ ಬೆಳೆದಿದ್ದೀರಿ. ಆದ್ರೆ ನಿಮ್ಮ ಫಸ್ಟ್ ಪೇಮೆಂಟ್ ಅನ್ನ ನೆನಪಿಸಿಕೊಳ್ಳೋದಾದ್ರೆ? ನನಗೆ ಕರೆಕ್ಟಾಗಿ ನೆನಪಿದೆ ಫಸ್ಟ್ ಪೇಮೆಂಟ್. ನಮ್ಮ ಸುಂಕದಕಟ್ಟೆ ಟೀಮು ಇಂಚಾರ ಮೆಲೋಡೀಸ್ ಅಂತ ಇದ್ದಾರೆ, ಅವರು ಕಾರ್ಯಕ್ರಮ ಇಲ್ಲಿ ನಮ್ಮ ಕಾಸರಗೋಡಲ್ಲೆಲ್ಲ ಕಾರ್ಯಕ್ರಮ ಹೋದರೆ ಕರ್ಕೊಂಡು ಹೋದು 500 ರೂಪಾಯಿ ಕೊಟ್ಟಿದ್ದು, 200 ರೂಪಾಯಿ ಕೊಟ್ಟಿದ್ದು ಸಹ ನೆನಪಿದೆ. ಒಂದು ದಿವಸ ನಮ್ಮ ಇಂಚಾರ ಮೆಲೋಡೀಸ್ ಅವ್ರದ್ದು ಕಾರ್ಯಕ್ರಮ, ಅವಾಗೆಲ್ಲ ನಾವು ಕೆಲಸಕ್ಕೆ ಹೋಗ್ತಿರ್ಲಿಲ್ಲ, ಅಂದರೆ ಇಂಟ್ರೆಸ್ಟ್ ಇದರಲ್ಲಿ ಸಿಂಗಿಂಗ್ ಇದರಲ್ಲಿ ಹಾಡಬೇಕು ಅನ್ನೋವಂಥದ್ದು. ಬಟ್ ನನಗೆ ಅವತ್ತು ಚೌತಿದ್ದು ಗಣೇಶ ಚತುರ್ಥಿದ್ದು ಕಾರ್ಯಕ್ರಮ ಮಂಗಳೂರಿನಲ್ಲಿ, ದುಡ್ಡಿಲ್ಲ ಪೆಟ್ರೋಲ್ ಹಾಕ್ಲಿಕ್ಕೆ. ಇಷ್ಟೇ ಪೆಟ್ರೋಲ್ ಹಾಕುವಂಥದ್ದು ಇತ್ತು, ಇಷ್ಟೇ 100 ರೂಪಾಯಿದು ಪೆಟ್ರೋಲು, ಇಲ್ಲಾಂದರೆ 70 ರೂಪಾಯಿದು ಪೆಟ್ರೋಲ್, 1 ಲೀಟರ್ ಪೆಟ್ರೋಲ್ ಹಾಕ್ಕೊಂಡು ಪ್ರೋಗ್ರಾಮ್ ಹೋದು. ಅದಾದಮೇಲೆ 2 ಗಂಟೆ ತನಕ ಪ್ರೋಗ್ರಾಮ್ ಎಲ್ಲ ಇತ್ತು. ಮಧುರಾಜ್ ಸಹ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದೆ ಅವತ್ತು, ಮತ್ತು ಮಲ್ಲಿಕಾ ಮಟ್ಟೆ ಅಂತ ಸಿಂಗರ್ ಅವತ್ತು ಫಸ್ಟ್ ವೇದಿಕೆ ಅದು. 2 ಗಂಟೆ ತನಕ ಆಯ್ತು ಅಲ್ಲಿ. ಮಳೆ ಸಹ ಬಂತು, ಸ್ವಲ್ಪ ಲೇಟ್ ಆಯಿತು, 2-2.5 ಗಂಟೆ ಆಯಿತು. ಅದಾದಮೇಲೆ ಏನು ಮಾಡಿದ್ದು, ಬೈಕ್ ಅದೇ ಪ್ರೋಗ್ರಾಮ್ ಮುಗೀತು, ಪೇಮೆಂಟ್ ಕೊಟ್ಟರು ಸರ್ ನಮಗೆ ಪೆಟ್ರೋಲ್ ಹಾಕ್ಲಿಕ್ಕೆ ದುಡ್ಡಿಲ್ಲ ಇಲ್ಲಿ. ನಮಗೆ ಸ್ವಲ್ಪ ಲಾಂಗ್ ಆಯ್ತು, ಅದು ಬರಲಿಕ್ಕೆ ಪೆಟ್ರೋಲ್ ಇಲ್ಲ. ಒಂದು ಪರಂಗಿಪೇಟೆ ತನಕ ಬರುವಾಗ ಪೆಟ್ರೋಲ್ ಖಾಲಿ ಆಯಿತು, 2:30 ರಾತ್ರಿ ಗಂಟೆಗೆ ಪೆಟ್ರೋಲ್ ಖಾಲಿ ಆಯಿತು. ಏನು ಮಾಡೋದು, ಅವಾಗ ಯಾವ್ದು ಗಾಡಿ ಸಿಗೋದಿಲ್ಲ, ಏನು ಮಾಡೋದು. ಮತ್ತು ಅಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು, ಅಲ್ಲಿ ಮಲ್ಕೊಂಡು ಮತ್ತೆ ಬೆಳಿಗ್ಗೆ ಎದ್ದು ದುಡ್ಕೊಂಡು ಮತ್ತೆ ಪೆಟ್ರೋಲ್ ಪಂಪ್ಗೆ ಹೋಗಿ ಪೆಟ್ರೋಲ್ ಹಾಕಿ ದುಡ್ಡು ಕೊಟ್ಟಲ್ಲಿ ಪೆಟ್ರೋಲ್ ಹಾಕ್ಕೊಂಡು ಬಂದು. ಅದು ಸಹ ಅವತ್ತು ಹೊಸದದು, ಯಾವುದು ಬಸ್ ಸ್ಟ್ಯಾಂಡ್ ಹೊಸದು, ಅದಕ್ಕೆಲ್ಲ ಹೂವಿನೆಲ್ಲ ಹಾರ ಹಾಕಿದ್ರು, ಓಪನ್ ಉದ್ಘಾಟನೆ ಆಗಿದ್ದೆ ಅನ್ಸುತ್ತೆ. ಆ ಹೂವಿನ ಹಾರ ಇತ್ತಲ್ಲ, ಅದನ್ನೆಲ್ಲ ಹಾಕೊಂಡು ನನ್ನ ಬೈಕಿಗೆ ಆ ಹೂವಿನ ಹಾರ ತೆಗೆದು ನನ್ನ ಬೈಕಿಗೆ ಹಾಕೊಂಡು ಬಂದು ನೆನಪಿದೆ ನನಗೆ. ರಾತ್ರಿ ಎಲ್ಲ ಅಲ್ಲೇ ಮಲಗಿದ್ದು. ಆ ಥರ ಎಲ್ಲ ಇದಾಗಿದೆ. ಅದೆಲ್ಲ ಅಷ್ಟು ಅದರಲ್ಲಿ ಕಷ್ಟಪಟ್ಟಿದ್ದು, ಅದು ಖುಷಿ ಇದೆ. ಈಗ ಆ ಕಷ್ಟಪಟ್ಟಿದ್ದಾಗೆ ನಮ್ಗೆ ಏನಾದರೂ ಮಾಡ್ಲಿಕ್ಕೆ ಆಯ್ತಂತ ನಾನು ತಿಳ್ಕೊಳ್ತೇನೆ. ಅದರ ರೋಡಲ್ಲೆಲ್ಲ ಮಲಗಿದ್ದು ನೆನಪಿದೆ ಅಲ್ವಾ, ಪ್ರೋಗ್ರಾಮ್ ಮುಗಿಸಿ. ಈಗೆಲ್ಲ ಈ ಕಲಾವಿದರಿಗೆ ಈಗೆಲ್ಲ ಅಮೌಂಟ್ ಸಿಗ್ತದೆ, 2,500 3,000 ಪೇಮೆಂಟ್ ಸಿಗ್ತದೆ. ಅಲ್ಲೇ 200 ರೂಪಾಯಿ, 200 ಇಲ್ಲ ಆದರೆ 500 ರೂಪಾಯಿ ಕೊಡ್ತದೆ. ಸ್ಟಾರ್ಟಿಂಗ್ ಅಷ್ಟೇ ಕೊಡಬೇಕು. ನಮ್ಗೆ ಗೊತ್ತಿಲ್ಲ, 2 ಸಾಂಗ್ ಗೊತ್ತಿರೋದು, 3 ಸಾಂಗ್, ಒಂದು ಮಟ್ಟದ ಮಣ್ಣೆ ಅಥವಾ ಯಾವುದಾದ್ರೂ ಬೇರೆ ಸಾಂಗ್ ಗೊತ್ತಿರೋದು ಅಷ್ಟೇ, ಬೇರೆ ಏನು ಗೊತ್ತಿಲ್ಲ, ಅಷ್ಟೇ ಕೊಡಬೇಕು. ಅವ್ರು ನಮ್ಮ ಪೇಮೆಂಟ್ ಅಷ್ಟೇ, ನಾವು ಪ್ರೊಫೆಷ್ನಲ್ ಅಲ್ಲ. ಸೊ 500 ರೂಪಾಯಿ ತೊಗೊಂಡು ಅದ್ರಲ್ಲಿ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಮ್ಮ ವಿನಯ್ ಕುಮಾರ್ ಅದ್ಯಪಾಡಿ ಅವ್ರ ಪಾಪ ವೇದಿಕೆಗೆ ನೀವು ಬನ್ನಿ ಕರ್ಕೊಂಡು ಬಂದು ಅವ್ರು ಹಾಡಿಸಿದ್ರಲ್ಲ, ನಂಬಿಕೆ ಇತ್ತಲ್ಲ ನನ್ನ ಮೇಲೆ, ಆಡ್ಬೋದು ಇವನು ಸಹ ಅಂತ, ಅದಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ. ಅವ್ರು ಫಸ್ಟ್ ಚಾನ್ಸ್ ಕೊಟ್ಟಿದ್ದಕ್ಕಲ್ವಾ ನಾನೀಗ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದು ಅಲ್ವಾ. ಈಗ ಒಂದು ತಂಡ ಅಂತ ಹೇಳಿದ್ರೆ ಅದನ್ನ ನಡೆಸ್ಕೊಂಡು ಹೋಗೋದು ಬಹಳ ದೊಡ್ಡ ಕಷ್ಟದ ಕೆಲಸ. ಯಾಕಂತ ಹೇಳಿದ್ರೆ ಖುಷಿಗಿಂತ ಜಾಸ್ತಿ ವೈಮನಸ್ಸು ಬರುವಂತದ್ದು ತುಂಬಾ ಇದೆ ಒಂದು ತಂಡನ ನಿಭಾಯಿಸೋದು ಅಂತ ಹೇಳಿದ್ರೆ. ಗಾಯಕ ಮಾತ್ರ ಅಲ್ಲ, ಸಪ್ತಸ್ವರ ತಂಡದ ನಾಯಕ ಕೂಡ ಹೌದು. ಎಷ್ಟು ಕಷ್ಟ ಆಗ್ತದೆ ಸರ್ ಅದನ್ನ? ಯಪ್ಪ, ಅಂದ್ರೆ ತುಂಬಾ ಕಷ್ಟ. ಅಂದ್ರೆ ಫಸ್ಟ್ ಎಲ್ಲ ಕಷ್ಟ ಆಗ್ತಾ ಇರ್ಲಿಲ್ಲ. ಈ ಲಾಕ್ಡೌನಿಗೆ ಮುಂಚೆ ಒಂದೊಂದೇ ಕಾರ್ಯಕ್ರಮ, ಈ 300-400 ಕಾರ್ಯಕ್ರಮ ಬಂದ್ರೆ ಕಷ್ಟ ಆಗೋದಂತ ಸೆಟ್ಟಿಂಗ್ ಮಾಡ್ಲಿಕ್ಕೆ ಕಷ್ಟ ಅಷ್ಟೇ. ಮೈ ಮನಸ್ಸು ಅನ್ನುವಂಥದ್ದು ಯಾವುದು ಅಷ್ಟೊಂದು ಬರುವುದಿಲ್ಲ, ಬಂದರೆ ಸಹ ಮ್ಯಾನೇಜ್ ಆಗ್ತಾ ಹೋಗ್ತದೆ. ಒಬ್ಬರನ್ನು ಕರೆದ್ರೆ ಒಬ್ಬರಿಗೆ ಆಗೋದಿಲ್ಲ, ಆ ಥರ ಎಲ್ಲ ಆಗ್ತದೆ. ಅವ್ರು ಮಾತ್ರ ತೋರಿಸ್ಕೊಳ್ಳೋದಿಲ್ಲ. ಅದು ನನಗೆ ಅವ್ರಿಗೆ ಗೊತ್ತಾಗುತ್ತೆ ಯಾಕೆ ಯಾವ ಥರ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಕಷ್ಟ ಯಾಕೆ ಆಗೋದಂತ ಹೇಳಿದರೆ, ಈ ಲಾಸ್ಟ್ ಮೂಮೆಂಟಲ್ಲಿ ಈ ಕಲಾವಿದರು ಒಮ್ಮೊಮ್ಮೆ ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಬಿಟ್ರೆ ಅವಾಗ ಏನು ಮಾಡಲಿ, 5 ಕಾರ್ಯಕ್ರಮ 4 ಕಾರ್ಯಕ್ರಮ ವಹಿಸ್ಕೊಂಡು ಅವಾಗ ಏನು ಮಾಡ್ಲಿಕ್ಕೆ ಆಗುತ್ತೆ. ಈಗ ಎಲ್ಲ ಮಾಡೋದಿಲ್ಲ, ಮೊದಲೆಲ್ಲ ಹಾಗೆ ಆಗ್ತಿತ್ತು, ತುಂಬ ಕಷ್ಟ ಆಗ್ತಿತ್ತು. ಮತ್ತು ಮತ್ತೊಂದು ಏನಂದರೆ, ನನಗೆಲ್ಲ ಕಷ್ಟ ಇರುತ್ತೆ. ಯಾಕಂದರೆ ನನ್ನ ಪಾರ್ಟಿಯವರು ನನ್ನ ಜೊತೆನೇ ಮಾತಾಡ್ತಾರೆ. ಈಗ ಏನಾದರೂ ಅಲ್ಲಿ ಸೆಟ್ಟಿಂಗ್ ಮದುವೆ ಕಾರ್ಯಕ್ರಮ ಇದ್ದರೆ ಫಸ್ಟ್ ಬಂದು ಮಾತಾಡೋದು ನನ್ನ ಹತ್ರ. ಈಗ ಮಾಡಿ, ಅವರನ್ನು ಕರೀರಿ, ಇವರನ್ನು ಹೇಳಿ, ಇಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿ, ಇಷ್ಟು ಅವ್ರ ಜೊತೆನೂ ನಾನು ಮಾತಾಡಬೇಕು, ಇಲ್ಲಿನೂ ಮಾತಾಡಬೇಕು. ಫುಲ್ ಆ ಸೈಡಿಂದ ಟೆನ್ಷನ್, ಈ ಸೈಡಿಂದ ಟೆನ್ಷನ್. ಅದೊಂದು ಸೌಂಡ್ಸ್ ಒಂದು ಕಡೆಯಿಂದ ಇದು 4-5 ಪ್ರೋಗ್ರಾಮ್ ಅಂತ ಹೇಳಿದರೆ ಸೌಂಡ್ ಸೆಟ್ ಮಾಡಬೇಕು, ಅಲ್ಲಿಗೆ ಅಡ್ರೆಸ್ ಕಳಿಸ್ಬೇಕು. ಅವ್ರು ಅಷ್ಟು ಗಂಟೆಗೆ ಹೋಗೋದಿಲ್ಲ, ಒಮ್ಮೊಮ್ಮೆ ಲೇಟ್ ಆಗ್ತದೆ. ಆವಾಗ ಪಾರ್ಟಿಯವ್ರು ನನಗೆ ಕಾಲ್ ಮಾಡೋದು, ಕಿರಿಕಿರಿ ಮಾಡೋದು, ಯಾಕೆ ಇನ್ನೂ ಅಲ್ಲಿ ಸೌಂಡ್ಸ್ ಬಂದಿಲ್ಲ, ಕಲಾವಿದರು ಹೋಗಿಲ್ಲ ಅಂದರೆ ಅದು ಟೆನ್ಷನು. ಎಲ್ಲರೂ ಟೆನ್ಷನ್ ಆಗುವಾಗ ಸ್ವಲ್ಪ ಟೆನ್ಷನ್ ಆಗುತ್ತೆ, ಸ್ವಲ್ಪ ಒಮ್ಮೊಮ್ಮೆ ಆಗುತ್ತೆ, ಟೆನ್ಷನ್ ಆಗುತ್ತೆ. ಬಟ್ ಈಗ ಅದು ಅಭ್ಯಾಸ ಆಗಿಬಿಟ್ಟಿದೆ. ಸ್ಟಾರ್ಟಿಂಗೆಲ್ಲ ತುಂಬ ಒಂದೊಂದು ಪ್ರೋಗ್ರಾಮ್, ನಾಳೆ ಪ್ರೋಗ್ರಾಮ್ ಇದ್ದರೆ ಮರುದಿವಸ ನಿದ್ದೆ ಬರ್ತಿರಲಿಲ್ಲ, ನಾಳೆ ಯಾರೋ ಕೈ ಕೊಡ್ತಾರಪ್ಪ. ಸ್ಟಾರ್ಟಿಂಗ್ ನಾವು ಪ್ರೋಗ್ರಾಮ್ ಮಾಡುವಾಗ ಕೈ ಕೊಡೋರೇ ಜಾಸ್ತಿ ಸಿಕ್ಕಿದ್ರು ನನಗೆ. ಲಾಸ್ಟ್ ಮೂಮೆಂಟಲ್ಲಿ ರಾತ್ರಿ ಮಿಷನ್ ನಾನು ಬರ್ಪೂಜೆ ಎಲ್ಲ ಹೆಂಗೆ ಒಂಜಿ ಬೇತೆ ಸಂಬಂಧ ಇಲ್ಲ ಬೂತ್ ತಗೊಂಡು ಹೆಂಗೆ ಅಷ್ಟರೊಟ್ಟಿಗೆ ಎಲ್ಲಿ ಹೋದ್ರಿ, ಅವರು ಹೇಳಲೇ ಇಲ್ಲ ನನ್ನ ಹತ್ರ. ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಟರೆ ನಾವು ಏನು ಮಾಡ್ಲಿಕ್ಕಾಗತ್ತೆ, ಆ ಥರ ಎಲ್ಲ ಆಗ್ತಿತ್ತು.
ಉಮೇಶ್ ಕೋಟ್ಯಾನ್ ವಾಮದ ಪದ ಅವರಿಗೆ ತುಂಬ ಒಳ್ಳೆಯ ಗುಣಗಳಿದೆ, ತುಂಬ ಸಾಫ್ಟ್, ತುಂಬ ಹೆಲ್ಪಿಂಗ್, ಎಲ್ಲರನ್ನ ಗೌರವಿಸ್ತಾರೆ, ಎಲ್ಲರನ್ನ ಪ್ರೀತಿಸ್ತಾರೆ. ಆದರೆ ಒಂದು ಗುಣ ತುಂಬ ಕಳ್ಕೊಳ್ಳೋ ಹಾಗೆ ಮಾಡ್ತಾ ಇದೆ. ಉಮೇಶ್ ಕೋಟ್ಯಾನ್ ವಾಮದ ಪದವು ಅವರನ್ನ ಸ್ವಲ್ಪ ದೂರ ಇಡುವ ಹಾಗೆ ಮಾಡ್ತಾ ಇದೆ. ಅದು ಕೋಪ ಅನ್ನುವಂಥದ್ದು, ಸಡನ್ ಆಗಿ ಬರುವಂತ ಕೋಪ. ಯಾಕೆ ಆ ಕೋಪ ಬರ್ತಾ ಇದೆಯೋ ಅಥವಾ ಜೀವನದಲ್ಲಿ ಎಲ್ಲ ತಿಂದು ತಿಂದು ನೀವು ಹೀಗಾಗಿದ್ದೀರೋ ಅದು ಗೊತ್ತಿಲ್ಲ. ತುಂಬಾ ನೋವು ತಿಂದಿದ್ದೀರಿ ಜೀವನದಲ್ಲಿ, ತುಂಬಾ ಒತ್ತಡ ಇದೆ, ಜವಾಬ್ದಾರಿ ಇದೆ. ಆದ್ರೆ ಸಡನ್ ಆಗಿ ಬರುವಂತಹ ಕೋಪ ಇದೆ ಅಲ್ಲ, ನಿಮ್ಮಿಂದ ತುಂಬಾನ ಕಸಿದ್ಕೊಳ್ತಾ ಇದೆ, ನಿಮ್ಮಿಂದ ತುಂಬಾನ ದೂರ ಮಾಡ್ತಾ ಇದೆ. ಒಪ್ಕೊಳ್ತೀರಾ? ಒಪ್ಕೊಳ್ತೇನೆ. ಯಾಕಂದ್ರೆ ಈಗ ಕೋಪ ಬರುವಂಥದ್ದು ಪ್ರೀತಿ ಇದ್ದರೆ ಮಾತ್ರ. ಅಲ್ಲಿ ಈಗ ಒಬ್ಬರ ಮೇಲೆ ಕೋಪ ಬರ್ತದೆ ಅಂತ ಹೇಳಿದ್ರೆ ಅವ್ರ ಮೇಲೆ ನಮಗೆ ಪ್ರೀತಿ ಇದೆ ಅಂತ ಅರ್ಥ. ಈಗ ಒಬ್ಬರಿಗೆ ನಾನು ರೇಗಾಡಿದೆ ಅಂತ ಹೇಳಿದರೆ, ನೀವೇನೋ ತಪ್ಪು ಮಾಡ್ತಾ ಇದೆ ಅಂತ ಹೇಳಿದರೆ, ನನಗೆ ಕೋಪ ಬಂದರೆ ಅವ್ರ ಮೇಲೆ ಜಾಸ್ತಿ ಪ್ರೀತಿ ಇದೆ. ನನಗೆ ಕೋಪ ಮಾಡಲಿಕ್ಕಿಲ್ಲ ಅಂದರೆ ಅವ್ನು ನನಗೆ ಅಗತ್ಯ ಇಲ್ಲ ಅಂತ ಅರ್ಥ. ಯಾರೇ ಆಗಲಿ ಅಗತ್ಯ ಇಲ್ಲ. ನಾನು ಕೋಪದಿಂದ ಬೈದರೆ ಅವ್ರ ಮೇಲೆ ಪ್ರೀತಿ ಇದೆ ಅಂತ ಅರ್ಥ. ಯಾಕಂದರೆ ಅವರು ಬೇಕು ನನಗಿನ್ನು ಅಂತ, ತಪ್ಪು ಆಗಬಾರ್ದು, ನೆಕ್ಸ್ಟಿಗೆ ಸಹ ಬೇಕು ಇಂಪ್ರೂವ್ಮೆಂಟ್ ಮಾಡಿ. ಈಗ ಕೋಪ ಇರ್ತಿರ್ಲಿಲ್ಲ, ಅವರು ಇವತ್ತೊಂದು ಪ್ರೋಗ್ರಾಮ್ ಬಂದರೆ ಸಾಕು ನನಗೆ, ನೆಕ್ಸ್ಟ್ ನನಗೆ ಸರಿ ಇಲ್ಲ ತೆಗೆದು ಬೇರೆ ಚೇಂಜ್ ಮಾಡುವ ಕಲಾವಿದರನ್ನು ಹಾಕ್ಬೋದು ಅಲ್ವಾ. ಈಗ ಪ್ರೀತಿ ಇದ್ದ ಕಾರಣ ಅಲ್ಲಿ ಕೋಪ ಬರ್ತದೆ. ಮತ್ತು ಕೋಪ ಇದ್ದಲ್ಲಿ ನಾನು ತಿಳ್ಕೊಂಡ ಪ್ರಕಾರ ಶುದ್ಧವಾಗಿರ್ತದೆ. ಅದು ಎದುರುಗಡೆನೇ ಏನು ಮಾತಾಡ್ತಾರಲ್ವ ಅದು ಸೂಪರ್ ಆಗಿರ್ತದೆ. ಅದು ಹಿಂದ್ಗಡೆಯಿಂದ ಮಾತಾಡೋದಲ್ಲ. ಕೋಪ ಇದ್ದಂದ್ರೆ ಅಂಚ ಬಂಡಿರಿ ಇಂಚ ಬಂಡಿರಿ ಅದಲ್ಲ. ಎದುರೆದುರೇ ಮಾತಾಡಿದರೆ ಅಲ್ಲಿ ಮುಗೀತದೆ. ಅಲ್ಲಿ ಬೇಜಾರಾಗ್ಬೋದು. ಒಮ್ಮೆ ನನಗೆ ನನ್ನ ಮೇಲೆ ಎಲ್ರಿಗೂ ಬೇಜಾರಾಗ್ಬೋದು. ಮತ್ತೆ ಅವರು ನಾನು ಮಾಡಿದ್ದು ಸರಿಯಲ್ಲ, ತಪ್ಪಂತ ಹೇಳಿದ್ರು, ನಾನು ತಪ್ಪಿದ್ರೆ, ನನ್ನ ಏನಾದರೂ ತಪ್ಪಾಗಿದ್ರೆ ನಾನು ಕ್ಷಮೆ ಕೇಳ್ತೇನೆ. ಒಮ್ಮೆ ನನ್ನ ಕೋಪದ ಸಡನ್ಲಿ ಆಗಿ ಬಂದು ಗೊತ್ತಿಲ್ಲದೆ ಏನಾದರೂ ತಪ್ಪು ಮಾಡಿ ಬೈದಿದ್ರೆ ನಾನು ಈ ಟೀಮ್ನ ಒಮ್ಮೊಮ್ಮೆ ಕಾರ್ಯಕ್ರಮದಲ್ಲಿ ನನಗೆ ಅದೊಂದು ನನ್ನದು ಮೈನಸ್ ಮಾರ್ಕ್ ಏನಂದರೆ ಕಾರ್ಯಕ್ರಮದಲ್ಲೇ ನಾನು ಕೋಪ ಮಾಡ್ಕೊಳ್ತೇನೆ. ಅದು ನನಗೆ ಕಂಟ್ರೋಲ್ ಆಗೋದಿಲ್ಲ ಕಾರ್ಯಕ್ರಮದಲ್ಲಿ. ಮತ್ತೆ ಅದಲ್ಲ, ಮತ್ತೆ ಕಾರ್ಯಕ್ರಮ ಮುಗಿದಾದ ಮೇಲೆ ಈ ಥರ ಹೇಳೋದು ಅದು ಪರ್ಫೆಕ್ಟ್. ಅದು ಕಾರ್ಯಕ್ರಮದಲ್ಲಿ ಯಾವತ್ತು ಮೂಡ್ ಔಟ್ ಎದುರುಗಡೆ ಅವರು ಮಾಡಬಾರ್ದು. ಬಟ್ ಒಮ್ಮೊಮ್ಮೆ ಆಗ ಕಂಟ್ರೋಲ್ ಆಗೋದಿಲ್ಲ. ನನ್ನನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇನೆ, ಬಟ್ ಆಗೋದಿಲ್ಲ. ಕೋಪ ಕಂಟ್ರೋಲ್ ಆಲ್ಮೋಸ್ಟ್ ಮೊದಲಿಗಿಂತ ತುಂಬ ನಮ್ಮ ಟೀಮ್ನವರು ಹೇಳ್ತಾರೆ. ಒಮ್ಮೊಮ್ಮೆ ಒಂದು 4-5 ವರ್ಷದ ಇದ್ದವರು ಹೇಳ್ತಾರೆ, ಆವಾಗದಿಂದ ಇದ್ದ ಉಮೇಶನ್ನ ಈಗ ಓಕೆ ಸ್ವಲ್ಪ ಮಟ್ಟಿಗೆ ಅಂತ. ಅದಕ್ಕೆಲ್ಲ ಸ್ವಲ್ಪ ಲೈವ್ ಕಾರ್ಯಕ್ರಮದಲ್ಲೆಲ್ಲ ಅಷ್ಟೇ ಪೇಷನ್ಸ್ ಬೇಕು ನಮಗೆ. ಲೈವ್ ಕಾರ್ಯಕ್ರಮ ಮಾಡುವಾಗ ಅಷ್ಟು ಟೆನ್ಷನ್ ಇರ್ತದೆ. ಇಲ್ಲಿ ಆಪ್ರೇಟಿಂಗ್ ಮಾಡಬೇಕು, ಇಲ್ಲಿ ಹಾಡು ಮಾಡಬೇಕು, ಕಮೆಂಟ್ಸ್ ಓದಬೇಕು, ನೆಕ್ಸ್ಟ್ ಸಾಂಗ್ ಯಾವುದಂತ ಹೇಳಬೇಕು, ನೆಕ್ಸ್ಟ್ ಅವ್ರದ್ದು ಎಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡಿ, ಅದೆಲ್ಲ ಸ್ವಲ್ಪ ನನಗೆ ಲೈವ್ ಕಾರ್ಯಕ್ರಮ ಸ್ವಲ್ಪ ನನ್ನನ್ನು ಶಾಂತರೂಪ ಮಾಡಿರ್ಬೋದು ಅಂತ ನಾನು ತಿಳ್ಕೊಳ್ತೇನೆ. ಉಮೇಶ್ ಕೋಟ್ಯಾನ್ ಅವರು ಜೀವನದಲ್ಲಿ ತುಂಬ ಕಲ್ತಿದ್ದೀರಾ, ಎಲ್ಲವನ್ನ ಎದುರಿಸುವಂಥದ್ದು ಕಲ್ತಿದ್ದೀರಾ, ಎಲ್ಲವನ್ನ ಮರೆತು ಮುಂದೆ ಹೋಗೋದನ್ನು ಕಲ್ತಿದ್ದೀರಾ. ಇನ್ನೇನಾದರೂ ನಾನು ಜೀವನದಲ್ಲಿ ಕಲಿಬೇಕು, ಇದನ್ನು ನಾನು ಸರಿ ಮಾಡ್ಕೊಳ್ಬೇಕು ಅಂತಿದ್ರೆ ಯಾವುದದು? ಒಂದು ಕೋಪ, ಅದು ತನ್ನಷ್ಟು ಸಡನ್ಲಿ ಕೋಪ ಬರುವ ಅದೊಂದು ಸರಿ ಮಾಡ್ಕೋಬೇಕು. ಮತ್ತೊಂದು ನಾನು ಸಂಗೀತ ಕಲಿಬೇಕು ಅನ್ನುವಂಥದ್ದು ಇದೆ. ಸಂಗೀತ ಕಲಿಬೇಕು ಅನ್ನೋಂಥ ಆಸೆ. ಸಂಗೀತ ಕಲಿಬೇಕು. ನಾನು ಸಂಗೀತ ಕಲ್ತಿದ್ದೆ ಇಲ್ಲಾಂದರೆ ಏನಿಲ್ಲ, ಝೀರೋ. ಸಂಗೀತ ಕಲಿಲೇಬೇಕು. ಈಗ ಇನ್ಸ್ಟ್ರೂಮೆಂಟೆಲ್ಲ ಪ್ರೋಗ್ರಾಮ್ ಬಂದರೆ ಸ್ವಲ್ಪ ನಮಗೆ ಒಮ್ಮೊಮ್ಮೆ ನಾನು ಡೈರೆಕ್ಟ್ ಹೇಳ್ತೇನೆ, ನನಗೇನಿಲ್ಲ, ಒಮ್ಮೊಮ್ಮೆ ಈ ಇನ್ಸ್ಟ್ರೂಮೆಂಟ್ ಪ್ರೋಗ್ರಾಮ್ ಸಿಕ್ಕಾಗ ನಿಮ್ಮದು ಸ್ಕೇಲ್ ಯಾವುದಂತ ಕೇಳ್ತಾರೆ, ನಮ್ಗೆ ಗೊತ್ತಿರೋದಿಲ್ಲ. ಶ್ರುತಿ ಯಾವುದಂತ ಕೇಳ್ತಾರೆ, ಗೊತ್ತಿರೋದಿಲ್ಲ. ನಾನು ಹೇಳಿದೆ ಓಲಾ ಪಾಡ್ಲಿ 1 ಪ್ಯಾನ್ ಹಾಗೆ ಹೇಳೋದಲ್ಲ. ಅವ್ರು ಕೇಳುವಾಗ ಗೊತ್ತಾಗಬೇಕು, ಅದು ಸಂಗೀತ ಕಲಿಲೇಬೇಕು. ಪ್ರತಿಯೊಬ್ಬ ಸಿಂಗರ್ ಸಂಗೀತ ಕಲ್ತಾರೆ, ಬೇಸಿಕ್ ಆಗಿ ನಾಲೆಜ್ ಬೇಕೇ ಬೇಕು ಅವರಿಗೆ. ನನಗೆ ಅದು ಯಾವುದು ಕಲ್ತಿಲ್ಲ ನಾನು. ಈಗ ಕಷ್ಟ ಆಗ್ತದೆ ನನಗೆ ಅದೆಲ್ಲ. ದೊಡ್ಡ ದೊಡ್ಡ ಪ್ರೋಗ್ರಾಮ್ ಹೋದಾಗ ಇನ್ಸ್ಟ್ರೂಮೆಂಟ್ ಪ್ರೋಗ್ರಾಮ್ ಇರ್ತದೆ, ಅವರು ಕೇಳುವಾಗ ನಾನು ಗೊತ್ತಾಗ್ತದೆ ಅವ್ರಿಗೆ, ಇವರು ಸಂಗೀತ ಕಲ್ತಿಲ್ಲ ಅಂತ ಗೊತ್ತಾಗ್ತದೆ ಅವರಿಗೆ. ಸೊ ಅದಾಗಬಾರ್ದು. ಸಂಗೀತ ಕಲೀಲೇಬೇಕು. ಸಂಗೀತ ಕಲಿತರೆ ಒಳ್ಳೆಯದು. ಆದರೆ ಈ ಟೈಮ್ ಇಲ್ಲ. ಕಾರ್ಯಕ್ರಮ ಈಗ ಮಳೆಗಾಲದಲ್ಲಿ ಸಂಗೀತ ಹೋಗ್ಲಿಕ್ಕೆ ಆಗೋದಿಲ್ಲ, ಕಷ್ಟ, ಮಳೆ ಇರ್ತದೆ ಅದೆಲ್ಲ. ಬಟ್ ಹಠ ಮಾಡಿ ಸಂಗೀತ ಕಲೀಲೇಬೇಕು, ಕಲಿತೇನೆ ನಾನು. ವೆರಿ ಗುಡ್. ನಿಮ್ಮ ಜೀವನದಲ್ಲಿ ಆದಂಥ ಒಂದು ಘಟನೆಯನ್ನು ನೀವು ತೆಗಿಬೇಕಿತ್ತು, ಜೀವನದಲ್ಲಿ ಆಗಲೇಬಾರ್ದಿತ್ತು ಅಂತಿದ್ರೆ ಅದು ಯಾವ ಘಟನೆ? ಅಂದರೆ ನನ್ನ ಜೀವನದಲ್ಲಿ ಈ ಒಂದು ಘಟನೆ ನಡೀಲೇಬಾರ್ದಿತ್ತು, ಈಗ ನಂಗೊಂದು ಅವಕಾಶ ಕೊಟ್ಟರೆ ದೇವರು, ಈ ಘಟನೆಯನ್ನು ನಾನು ತೆಗೆದು ಬಿಡ್ತೇನೆ ಅಂತ ಹೇಳಿದರೆ ಅದು ಯಾವ ಘಟನೆ? ಅದು ನನ್ನ ಜೀವನದಲ್ಲಿ ಈ ಥರ ಘಟನೆ ಆಗಬಾರ್ದಿತ್ತು. ಅಂದರೆ ನನ್ನ ತಮ್ಮ ನನ್ನ ಬಿಟ್ಟು ಹೋಗಬಾರ್ದಿತ್ತು. ಅದು ನನಗೆ ಯಾವತ್ತಾದ್ರೂ ದೇವರು ಏನು ಬೇಕಂತ ಕೇಳಿದರೆ ನನ್ನ ತಮ್ಮ ಬೇಕು. ತಮ್ಮ ಇರ್ತಿದ್ರೆ ನನಗೆ ಯಾರು ಬೇಕಿರಲಿಲ್ಲ, ಅವನೊಬ್ಬನೇ ಸಾಕಿತ್ತು ನನಗೆ ಅಂತ ನಾನು ಯಾವಾಗ ಹೇಳ್ತಾ ಇರ್ತೇನೆ. ನಾನು ಯೋಚನೆ ಮಾಡ್ತಾ ಇರ್ತೇನೆ, ಒಬ್ಬನಿದ್ರೆ ನನಗೆ ಎಲ್ಲನೂ ಇದ್ದಾಗಿತ್ತು. ತಾಯಿ ಪ್ರೀತಿ ಸಿಗ್ತಿತ್ತು, ಒಂದು ಕಡೆಯಿಂದ ಸಪೋರ್ಟ್ ಇತ್ತು, ಎಲ್ಲ ಕಡೆ ನನ್ನ ಜೊತೆ ಬರ್ತಿದ್ದ, ಎಲ್ಲ ಇರ್ತಿತ್ತು. ಅದೊಂದು ನನ್ನ ಲೈಫಲ್ಲಿ ಅದಾಗಿರೋದು ಆಗಬಾರ್ದಿತ್ತು ಅಂತ ನನಗೆ. ಆಗಬಾರ್ದಿತ್ತು. ಹೌದು. ಮತ್ತೊಮ್ಮೆ ನಿಮ್ಮ ತಮ್ಮ
ನಿಮ್ಮ ಜೊತೆ ಇರುವುದಾದ್ರೆ ನೀವು ಅವರ ಜೊತೆ ಯಾವ ರೀತಿ ಜೀವನನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಖಂಡಿತ ನಾನು ಒಮ್ಮೊಮ್ಮೆ ಪ್ರೋಗ್ರಾಮ್ ಹೋಗುವಾಗ ನಮ್ಮ ಜೊತೆ ನಾವು ತಮ್ಮ ಇರ್ತಿದ್ರೆ ನನ್ನ ಜೊತೆನೇ ಬರ್ತಿದ್ದ. ಈಗ ಅವನ್ನ ABC ಟೀಮ್ ಮಾಡುವಾಗ ಅವನನ್ನು ಸ್ವಲ್ಪ ಮ್ಯಾನೇಜ್ ಮಾಡ್ಲಿಕ್ಕೆ ಕಲಿಸ್ಬೋದಿತ್ತು, ಏನೋ ಆ ಥರ ಎಲ್ಲ ಆಗ್ತಿತ್ತು. ನಾನು ನೋಡಿದ್ದೇನೆ ಸಾಕಷ್ಟು ಪ್ರೋಗ್ರಾಮಲ್ಲಿ ಉಮೇಶ್ ಅಣ್ಣ ಅವರನ್ನು ಮೀಟ್ ಆಗಲಿಕ್ಕೆ ಬಂದವರನ್ನು ಬಂದು ಒಂದು ಹಾಡು ಹಾಡು ಅಂತ ಕರೆಯುವುದು, ಅವರ ಜೊತೆ ನಿಂತು ಹಾಡೋದು ಅಂತ. ಬಹುಶಃ ನಿಮ್ಮ ತಮ್ಮ ಇರ್ತಿದ್ರೆ ಇಬ್ರು ಜೊತೆಯಾಗಿ ಎಷ್ಟೋ ಪ್ರೋಗ್ರಾಮ್ ಮಾಡ್ತಿದ್ರಿ. ಅದೇ ಮಿಸ್ ಮಾಡ್ಕೊಂಡು ಹೌದು. ಅದು ನಾನು ನನ್ಕಿಂತ ವಾಯ್ಸ್ ಅವ್ನು ಚಂದ ಇರ್ತಿತ್ತು ಏನೋ, ಅವನು ಸೂಪರ್ ಆಗಿರ್ತಿದ್ದೇನೋ ಗೊತ್ತಿಲ್ಲ. ಈಗ ಇದೆಲ್ಲವನ್ನ ಮರೆತು ಒಂದು ಹಾಡು ನಿಮ್ಮ ತಮ್ಮನಿಗೋಸ್ಕರ ನೀವು ಡೆಡಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಹಾಡನ್ನ ಹಾಡ್ತೀರಾ ನಿಮ್ಮ ತಮ್ಮನಿಗೋಸ್ಕರ? ನನ್ನ ತಮ್ಮನಿಗೋಸ್ಕರನಾ? ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಈಗ ಇಷ್ಟ ಅವನಿಗೆ. ಹೌದಾ? ವೆರಿ ಗುಡ್. ನಮ್ಮನ್ನ ಎಂತ ಹೇಳುವಂಥದ್ದು, ನಮ್ಮಿಂದ ದೂರ ಆಗಿರುವಂಥವರನ್ನ ಅಥವಾ ನಾವು ಕಳ್ಕೊಂಡಿರೋವರನ್ನ ನಾವು ಒಂದು ಕ್ಷಣ ಕೂತ್ಕೊಂಡು ಅವರ ಬಗ್ಗೆ ಯೋಚನೆ ಮಾಡಿದಾಗ ನಾವು ಅವರ ಜೊತೆ ಮನಸ್ಸಲ್ಲೇ ಮಾತಾಡ್ಕೊಳ್ತೇವೆ. ಮನಸ್ಸಿಂದನೇ ಎಷ್ಟು ಮಾತನ್ನ ಹೇಳಿರ್ತೇವೆ. ನೀನು ಇರಬೇಕಾಗಿತ್ತು, ನೀನು ಇರ್ತಿದ್ರೆ ಹೀಗಿರ್ತಿತ್ತು ಜೀವನ. ಪ್ರತಿಯೊಂದು ನಿಮ್ಮ ಲೈಫಲ್ಲಿ ಕಳ್ಕೊಂಡಿರುವಂಥದ್ದು ಒಂದು ನೀವು ತಾಯಿಯನ್ನ, ಒಂದು ತಮ್ಮನನ್ನ. ಈ ಕ್ಷಣ ನಿಮ್ಮ ತಾಯಿ ಅಥವಾ ತಮ್ಮನಿಗೆ ಏನಾದರೂ ಹೇಳಬೇಕು ಅಂತಿದ್ರೆ ಏನು ಹೇಳ್ತೀರಿ? ಏನಂತ ಹೇಳಿ, ಅವರು ಖುಷಿಯಾಗಿದ್ದಾರೆ ನನ್ನನ್ನು. ಈಗ ನನ್ನ ಒಂದು ಏನು ಸಿಂಗಿಂಗ್ ಈಗ ಹೋಗ್ತಿದ್ದೇನೆ ನೋಡಿ, ಅವರು ಖುಷಿಯಾಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾವುದಾದ್ರೂ ನಾನು ಸ್ಪೆಷಲಾಗಿ ಅಡುಗೆ ಮಾಡಿದೆ ಅವರಿಗೆ ಸ್ವಲ್ಪ ತೆಗೆದಿಡ್ತೇನೆ ಒಮ್ಮೊಮ್ಮೆ. ಈಗ ಅಡುಗೆ ಏನಾದರೂ ಮಾಡಿದರೆ ನಾವು ಅವ್ರಿಗೆ ಇಷ್ಟವಾದದ್ದು ಏನಾದರೂ ಮಾಡಿದರೆ ಅವ್ರು ತೆಗೆದಿಡ್ತೇನೆ. ಆವಾಗ ನಾನು ಹೇಳ್ತೇನೆ ಇದು ನೀವು ತಿನ್ನಬೇಕು ನಾನು ಮಾಡಿದಂತ. ನನ್ನ ಜೊತೆನೇ ಮಾತಾಡ್ತೇನೆ. ಆ ಥರ ಎಲ್ಲ ಆಗತ್ತೆ. ಸೊ ಏನಂತ ಹೇಳಿ, ನಾನು ಮಾತುಕತೆ ಆಡ್ತಾ ಇರ್ತೇನೆ. ಯಾರು ಇಲ್ಲ ಅಂದರೆ ಮನೆಯಲ್ಲಿ ಒಬ್ಬನೇ ಸಾಯಂಕಾಲದ ಹೊತ್ತಿಗೆ ನನ್ನ ತಮ್ಮನ ಜೊತೆ ತುಂಬ ಸಾರಿ ಮಾತಾಡಿದ್ದೇನೆ. ನಾನು ತುಂಬ ಸಾರಿ ಮಾತಾಡಿದ್ದೇನೆ. ಫೋಟೋ ಇದೆ, ತುಂಬ ಜನ ತುಂಬ ಸಾರಿ ಮಾತಾಡಿದ್ದೇನೆ. ನನಗೆ ಯಪ್ಪ ಬರ್ಪ ಈ ಥರ ಎಲ್ಲ ಕೇಳೋದು, ಆ ಥರ ಎಲ್ಲ ಒಂದು ಇದೆ. ತಮ್ಮ ಅಂದರೆ ನನಗೆ ಅಷ್ಟು ಇಷ್ಟ ಅದು ಮೊದಲಿಗಿಂತ. ಎಲ್ಲರಿಗೂ ಗೊತ್ತು. ನಮಗೆ ದೃಷ್ಟಿ ಆಗಿದ್ದವರು ಇದ್ದಾರೆ. ಯಾಕಂದರೆ ಹೋಗುವಾಗೆಲ್ಲ ಕೋಟಿ ಚೆನ್ನ ಇರಲಿಕ್ಕೆ ಕೊಲ್ಲಾರು ನಾವು ಸಟ್ಲೆಲ್ಲ ಆಡ್ತಾಯಿದ್ವಿ. ಸಾಯಂಕಾಲದ ಹೊತ್ತಿಗೆ ಮನೆಯಲ್ಲಿ ಜಗಳ ಮಾಡ್ತಾ ಒಟ್ಟಿಗೆ ಮಲಗೋದು, ಮತ್ತು ಬೆಳಿಗ್ಗೆ ಬೇಗ ಅವನು ಎದ್ದಿಲ್ಲ ಅಂದರೆ ನಾನು ಹೋಗಿ ಕಿಟ್ಲೆ ಮಾಡೋದು, ಆ ಥರ ಎಲ್ಲ ತುಂಬ ಇರ್ತಿತ್ತು. ಅವನು ರಜೆಯಲ್ಲಿ ಎಲ್ಲಾದ್ರೂ ಮನೆಗೆ ಬಂದಿದ್ರೆ ಹೋಗ್ಲಿಕ್ಕೆ ಬಿಡ್ತಿರಲಿಲ್ಲ. ಬ್ಯಾಗ್ ತಪ್ಪಿಸಿಡುವಂಥದ್ದು, ಏನಾದರೂ ಚಪ್ಪಲ್ ತಪ್ಪಿಸಿಡುವಂಥದ್ದು. ಹೋಗ್ಬಾರ್ದು ಅವನಿಗೆ ಬೇಕು ನನಗೆ, ಆ ಥರ ಇತ್ತು. ಆ ಥರ ಇತ್ತು. ಅಂಥ ಪ್ರೀತಿ ಮನೆಯಲ್ಲಿ ಯಾರ ಮೇಲೆ ಇರಲಿಲ್ಲ ನನಗೆ. ತಮ್ಮನಷ್ಟು ಅವನು ಅಂದರೆ ನನಗೆ ತುಂಬ ಇಷ್ಟ ಇತ್ತು. ಅಷ್ಟು ಇಷ್ಟ ಇದ್ದವ್ರು ಕರ್ಕೊಂಡು ಬಿಟ್ರಲ್ಲ ಅಂತ ತುಂಬ ಅದು ಯಾವ ಥರ ಅಂತ ಹೇಳಿದರೆ ನನಗೆ ಲಾಸ್ಟ್ ತನಕ ಅವನು ತೀರಿ ಹೋಗಿದ್ದಾನಂತ ಗೊತ್ತೇ ಇಲ್ಲ ನನಗೆ. SI ಭಾರತಿ ಅವರು SI ಅಂತ ಇದ್ದರು ಇಲ್ಲಿ ನಮ್ಮ ಸುರತ್ಕಲ. ನಿಮ್ಮ ತಮ್ಮ ಪೋಸ್ಟ್ ಮಾರ್ಟಮ್ಗೆ ಕಾಲ್ ಮಾಡಿದ್ದು ಆವಾಗ ಗೊತ್ತಾಗಿದೆ ನನಗೆ. ಅದೊಂದು ರಾತ್ರಿ 11 ಗಂಟೆ ತನಕ ನನ್ನ ಹತ್ರ ಮಾತಾಡಿದ್ದಾನೆ ಮೆಸೇಜಲ್ಲಿ. ಈಗ ಅಧ್ಯಕ್ಷರಿದ್ದಾರೆ ಭಾರತಿ ರಾಜೇಂದ್ರ ಅಂತ, ನಮ್ಮ ಪಂಚಾಯತ್ ಅಧ್ಯಕ್ಷರು. ಅವ್ರು ಸಹ ಅದರಲ್ಲಿ ಕಮೆಂಟ್ಸಲ್ಲಿ ಮಾತಾಡ್ತಾ ಹೋದ್ವಿ ನಾವು. ಅವ್ರು ಸಹ ಹೊರದೇಶದಲ್ಲಿದ್ದರು, ಭಾರತಕ್ಕೆ ಅಂತ ಇದ್ದಾರೆ ನಮ್ಮ ಊರಿನೀಗ ಪಂಚಾಯತ್ ಅಧ್ಯಕ್ಷರವರು. ಅವ್ರು ಸಹ ಅವತ್ತು ಮಾತಾಡ್ತಿದ್ರು ನಮ್ಮ ಜೊತೆ. ಅವ್ರು ಹೊರದೇಶದಿಂದ ನಮ್ಮ ಜೊತೆನೇ ಮಾತಾಡ್ತಿದ್ರು. ಅವತ್ತು ಅವನು ತೀರಿ ಹೋಗೋಕೆ ಮುಂಚಿನ ದಿವಸದಲ್ಲಿ ನಾವು ಫೋಟೋ ಹಾಕಿದ್ವಿ ಫೇಸ್ಬುಕ್ಕಲ್ಲಿ. ಅದಕ್ಕೆ ಎಲ್ಲರೂ ಕೋಟಿ ಚೆನ್ನೈರ್ ಅಂತ ಕಮೆಂಟ್ಸ್ ಸಹ ಮಾಡಿದರು. ಅದಕ್ಕೆ ಮರು ದಿವಸ ಎಲ್ಲ ದೃಷ್ಟಿ ಆಯಿತಾ ಅಂತ ಕಮೆಂಟ್ಸ್ ಈಗಲೂ ಸಹ ಇದೆ. ಅದು ಆ ಫೇಸ್ಬುಕ್ಕಲ್ಲಿ ದೃಷ್ಟಿ ಆಯಿತು, ನಾವು ಕೋಟಿ ಚೆನ್ನೈರ್ ಹೇಳಿದ್ದೇ ದೃಷ್ಟಿ ಆಯಿತು, ನೀವು ಫೋಟೋ ಹಾಕಬಾರ್ದಿತ್ತು, ಅದಕ್ಕೆ ನಿಮ್ಮನ್ನು ಬಿಟ್ಟು ಹೋದ ಅಂತ ಆ ರೀತಿ ಇತ್ತು. ಈಗ ಇರ್ತಿದ್ರೆ ನಾವು ದಿನಕ್ಕೊಂದು ರೀಲ್ಸ್ ಮಾಡ್ತಿದ್ವಿ ಇಬ್ಬರು. ಅಷ್ಟು ಕ್ಲೋಸ್ ಇತ್ತು. ಎಸ್, ನೀವು ಹೇಳಿದ್ರಲ್ಲ ನಿಮ್ಮ ತಮ್ಮ ದೂರ ಆಗಿದ್ದಾನಂತ. ಖಂಡಿತ ಇಲ್ಲ, ನಿಮ್ಮೊಳಗಡೆ ಅವರ ಆತ್ಮ ಸೇರ್ಕೊಂಡಿದೆ. ಅದಕ್ಕೆ ನೀವು ಇಷ್ಟು ಸಾಧನೆ ಮಾಡ್ತಾ ಇದ್ದೀರಾ. ಇನ್ನಷ್ಟು ಸಾಧನೆ ಮಾಡಬೇಕು ನೀವು. ನಿಮಗೆ ಈಗ ಇಷ್ಟೆಲ್ಲ ಪಡ್ಕೊಂಡಿದ್ದೀರಿ, ಇಷ್ಟೆಲ್ಲ ಕಳ್ಕೊಂಡಿದ್ದೀರಿ. ಕೊನೆಗೆ ನಾನೇನಾದರೂ ಇನ್ನೂ ಮಾಡಬೇಕು ಅಂತಿದ್ರೆ ಯಾವ ಕನಸು ನೀವು ಈಡೇರಿಸ್ಕೊಳ್ಬೇಕು ಅಂತ ಕಾಯ್ತಿದ್ದೆ? ನನಗೆ ಇನ್ನೂ ಏನಾದರೂ ಮಾಡಬೇಕಂತ ಇದ್ದರೆ ನಾನು ನನ್ನಿಂದ ಯಾರಿಗೂ
ಉಪದ್ರ ಆಗಬಾರ್ದು, ಉಪಕಾರ ಆಗಬೇಕು ಅನ್ನುವಂಥದ್ದು. ಮತ್ತು ಸಂಗೀತದಲ್ಲಿ ಈ ಸಾಧನೆ ಮಾಡ್ತಾ ಹೋಗ್ತೇನೆ, ಬಟ್ ನನ್ನ ರೇಂಜಿಗೆ ಎಷ್ಟು ಆಗುತ್ತೆ ಅಷ್ಟು ಮಾಡ್ತಾ ಹೋಗ್ತಾಯಿದೆ. ಮತ್ತು ಮದುವೆ ಆಗಬೇಕು ನಾನು, ಅದೊಂದಿದೆ. ಮನೆ ಕಟ್ಟಬೇಕು, ಈಗ ಇದೆ, ಸ್ವಂತ ಮನೆ ಇದೆ, ಬೇರೆ ಜಾಗ ತೊಗೊಂಡಿದೆ, ಅಂದರೆ ಮನೆ ಕಟ್ಟಬೇಕು. ಮತ್ತು ಎಲ್ಲರೂ ಕೇಳ್ತಾರೆ, ಈಗ ಎಲ್ಲರೂ ಕ್ವಶನ್ ಇದೇ ರೀತಿ ಇರೋದು, ಯಾವ ರೀತಿ ಇರೋದು, ಮದುವೆ ಆಗೋದಿಲ್ಲ ಉಮೇಶ್, ಮದುವೆ ನಾನು ಕಷ್ಟಪಟ್ಟಿದ್ದೇನೆ, ನನ್ನ ಮನೆಯಲ್ಲಿ ಈಗ ಕಷ್ಟನೇ ಇದೆ, ಬಂದವಳು ಸಹ ಅಷ್ಟೇ ಕಷ್ಟಪಡಬಾರ್ದಲ್ವ, ಅದೇ ನನ್ನೊಂದು ಆಸೆ ಇದೆ. ಅದಕ್ಕೆ ಇನ್ನು 1 ವರ್ಷ ನಾನು ಟೈಮ್ ತೊಗೊಂಡ್ರೆ ಅದು ಸ್ವಲ್ಪ ಮನೆ ಆದರೂ ಮಾಡಿ, ಮನೆ ಇದೆ ಈಗ, ತಾಯಿ ಕಟ್ಟಿರುವಂಥದ್ದು ಮನೆ ಚೆಂದ ಇದೆ, ನೋ ಪ್ರಾಬ್ಲಮ್, ಬಟ್ ಇನ್ನು ಚೆಂದದ ಮನೆ ಕಟ್ಟಬೇಕು ಅಂತ ಇದೆ. ಅದು ಮನೆ ಕಟ್ಟಿ ಆದಮೇಲೆ ಮದುವೆ ಆಗಬೇಕಂತಿದೆ. ಮತ್ತು ನಾನು ಮದುವೆ ಆದಮೇಲೆ ಗೊತ್ತಿಲ್ಲ ನನಗೆ ಯಾವ ರೀತಿ ಜೀವನ ಹೋಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಮದುವೆ ಆದರೆ ಚೆಂದಾಗಿರ್ತೇನೆ, ಸ್ವಲ್ಪ ನೆಮ್ಮದಿಯಾಗಿ ಇರ್ತೇನೆ ಅನ್ನುವಂಥದ್ದು ನಿರೀಕ್ಷೆ ಇದೆ ದೇವರ ಮೇಲೆ. ಅದು ಯಾಕಂದರೆ ನಾವೇನಾದರೂ ಬೇರೆಯವ್ರಿಗೆ ಕೆಟ್ಟದ್ದು ಮಾಡಲಿಲ್ಲ ಅಂದರೆ ನಮಗೆ ಒಳ್ಳೇದು ಮಾಡ್ತದೆ, ಯಾವ ರೀತಿಯಲ್ಲಿ ಆದರೂ ಒಳ್ಳೇದು ಮಾಡ್ತದೆ. ಮತ್ತು ನನ್ನ ಹೆಂಡತಿ ಬಂದಮೇಲೆ ನನಗೆ ಖುಷಿ ಸಿಗ್ಬೋದು ಅನ್ನುವಂಥದ್ದು ನಿರೀಕ್ಷೆ ಇದೆ, ಅಷ್ಟೇ, ಬೇರೆ ಏನಿಲ್ಲ. ಅಯ್ಯೋ ದೇವ, ಇದು ಮುದ್ದ ಮನಸ್ಸಿನಿಂದ ಕೇಳಿರೋದು. ಅತಿ ಹೆಚ್ಚು ನೆಮ್ಮದಿ ಕೊಡುವಂತ ಜೀವನ ಸಂಗತಿ ನಿಮ್ಗೆ ಸಿಗ್ಲಿ, ನಮ್ಮ ಕೂಡ ಒಂದು ಹಾರೈಕೆ ನಿಮಗೆ. ಇವತ್ತು ಇಷ್ಟು ಹೊತ್ತು ನನ್ನ ಜೊತೆ ಮಾತಾಡಿದ್ರಿ, ತುಂಬಾ ಮನಸ್ಸು ಬಿಚ್ಚಿ ಮಾತಾಡಿದ್ದೀರಿ ಅಂತ ನಾನು ನಂಬ್ತೇನೆ. ಎಷ್ಟೋ ಸ್ನೇಹಿತರಿದ್ದಾರೆ ನಿಮ್ಮ ಜೊತೆ, ಈಗಲೂ ಕೂಡ ಇದ್ದಾರೆ, ಅದನ್ನು ಮುಂದುವರಿಸಿದ್ದೀರಿ. ಎಲ್ಲ ನಿಮ್ಮ ಸ್ನೇಹಿತರಿಗೊಂದು ಮಾತು ಹೇಳುದಾದ್ರೆ ಏನು ಹೇಳ್ತೀರಿ? ಥ್ಯಾಂಕ್ಸ್. ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಇವಾಗ ನಮ್ಮ ಟೀಮಲ್ಲಿ, ಸಪ್ತಸ್ವರ ಟೀಮಲ್ಲಿ ಎಲ್ಲರೂ ಸಪೋರ್ಟಿವ್ ಆಗಿರ್ತಾರೆ. ನಾನು ಇಲ್ಲಾದರೆ ಒಂದೊಂದು 4-5 ಕಾರ್ಯಕ್ರಮ ಹೋದರೆ, ನಾನು ಇಲ್ಲಾಂದರೆ ಸಹ ಅಲ್ಲಿ ಉಮೇಶ್ ಅಣ್ಣ ಇಲ್ಲ, ನಾವು ಕಾರ್ಯಕ್ರಮ ಹೇಗೆ ಬೇಕಾದರೂ ಮಾಡ್ಬೋದಂತ ಅನ್ನೋ ಎಲ್ಲರೂ ಕಾರ್ಯಕ್ರಮದಲ್ಲಿ ನಾನು ನೋಡಿದೆ. ನಾನೊಂದು 6 ಕಾರ್ಯಕ್ರಮ ಲಾಸ್ಟ್ ಟೈಮಲ್ಲಿ, ಎಲ್ಲ ಕಾರ್ಯಕ್ರಮ ಚೆಂದ ಮಾಡಿಕೊಟ್ಟಿದ್ರು. ಸೊ ನಾನು ಇಲ್ಲ ಅಂತ ಹೇಳಿದರೆ ಆ ಕಾರ್ಯಕ್ರಮ ಉಮೇಶನ್ನ ಇಲ್ಲ ಅಂತ ಹೇಗೂ ಮಾಡ್ಬೋದಂತ ಯಾರು ಅನಿಸೋದಿಲ್ಲ. ಯಾಕಂದರೆ ಎಲ್ಲರೂ ಕಾರ್ಯಕ್ರಮ ಚೆಂದ ಮಾಡೋಣ, ಉಮೇಶನ್ನ ನಮ್ಮವರು ಉಮೇಶನ್ನ ಅಂತ ತಿಳ್ಕೊಳ್ತಾರಲ್ವ, ಅದೇ ಖುಷಿ. ಮತ್ತು ಎಲ್ಲರೂ ಪ್ರೀತಿ ಮಾಡ್ತಾರೆ, ನನಗೆ ಆ ಪ್ರೀತಿ ಸಿಗುತ್ತೆ. ಈಗ ಪ್ರೀತಿ ಜಾಸ್ತಿ ಆಗಿದೆ ನಮ್ಮ ಟೀಮ್ನವ್ರು, ಯಾಕಂದರೆ ಮನೆಗೆ ಬರ್ತಾರೆ, ಜಾಲಿ ಮಾಡ್ತಾರೆ, ಮನೆಯಲ್ಲಿ ಇರ್ತಾರೆ. ಆವಾಗ ನನಗೆ ಮನೆಯಲ್ಲಿ ಯಾರಾದರೂ ಬಂದಿದ್ದಾರೆ ಅಂತ ಖುಷಿ ಆಗೋದು. ಯಾವಾಗ ನೋಡಿದರೆ ಮನೆಯ ಒಂಥರ, ನಾನು ಮತ್ತು ನನ್ನ ನಾವು ತಮ್ಮಂದೇ ಬರ್ತದೆ ನೋಡಿ, ನಾನು ಮತ್ತು ನನ್ನ ತಂದೆಯವರು ಇರೋದು ನೋಡಿ. ತಂದೆ ಬಿಟ್ಟರೆ ಯಾರು ಇರೋದಿಲ್ಲ, ನಾವು 2 ಮುಖ ಮಾತ್ರ ನೋಡ್ಕೊ. ಮತ್ತು ಎಲ್ಲರೂ ಬಂದಾಗ ನನಗಂತೂ ಖುಷಿ ಆಗೋದು. ನಾನು ಅವ್ರು ಬರ್ತಾರೆ ಅಂತ ಹೇಳುವಾಗ ನಾನು ಅಡುಗೆಲ್ಲ ನಾನೇ ಯೂಟ್ಯೂಬ್ನಲ್ಲೆಲ್ಲ ನೋಡಿ ಸ್ಪೆಷಲ್ ಐಟಮ್ ಮಾಡಲಿಕ್ಕೆ ರೆಡಿ ಮಾಡ್ತಾರೆ. ಸೊ ಅಷ್ಟು ಈಗ ಜಾಸ್ತಿ ಬಂದು ಜಾಲಿ ಮಾಡ್ತಾರೆ, ಮನೆಯಲ್ಲಿ ಮಾತಾಡ್ತೇವೆ, ಅದು ಖುಷಿ ಆಗೋದು. ಇದೇ ರೀತಿ ಮುಂದುವರಿಲಿ, ಎಲ್ಲರ ಥರ ಇದೇ ರೀತಿ ಮುಂದುವರಿಲಿ. ಬಂದವರು ಕೆಲವೊಮ್ಮೆ ಏನಾಗುತ್ತೆ ಅಂತ ಮನಸ್ತಾಪ ಬರುತ್ತೆ, ಹಿಂದುಗಡೆಯಿಂದ ಆ ಸೈಡಿಂದ ಈ ಸೈಡಿಂದ ಹೇಳ್ತಾರೆ, ಬಟ್ ನೀವು ಡೈರೆಕ್ಟಾಗಿ ನನ್ನ ಹತ್ರ ಮಾತಾಡಿ ಅಂತ ಹೇಳುವಂಥದ್ದು. ನಾನು ಎಲ್ಲರಿಗೆ ಡೈರೆಕ್ಟ್ ನನ್ನ ಬಗ್ಗೆ ಯಾರಾದರೂ ಬೇರೆ ಏನಾದರೂ ಹೇಳಿದರೆ ಡೈರೆಕ್ಟಾಗಿ ನನ್ನ ಹತ್ರನೇ ಕೇಳಿ, ಆವಾಗ ಕ್ಲಿಯರ್ ಆಗುತ್ತೆ. ಅಲ್ಲಿ ಮೈಮನಸ್ಸು ಅನ್ನುವಂಥದ್ದು ಇರುವುದಿಲ್ಲ ಅಲ್ಲಿ, ಅದು ಕುಟುಂಬ ಇನ್ನಷ್ಟು ಗಟ್ಟಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ಅವ್ರಿಗೆ ಹೇಳ್ತೇನೆ, ಅವ್ರು ನನ್ನ ಮೇಲೆ ಇಷ್ಟು ಪ್ರೀತಿ ಇರ್ತಾರೆ, ಬಟ್ ಆದರೂ ಸೌಮ್ಯ ಈ ಕಾರ್ಯಕ್ರಮ ಮುಖಾಂತರ ಒಂದು ವೈಯಕ್ತಿಕ ಕುಟುಂಬ, ಇನ್ನೊಂದು ಸಪ್ತಸ್ವರ ಕುಟುಂಬ, ಈ 2 ಕುಟುಂಬದಲ್ಲಿ ನೆಮ್ಮದಿ ಮಾತ್ರ ನಿಮಗೆ ಸಿಗಲಿ. ಐ ವಿಶ್ ಖುಷಿಯಾಗಿರಿ. ಇಷ್ಟು ಹೊತ್ತು ನನ್ನ ಜೊತೆ ಮಾತಾಡಿದ್ರಿ, ನಿಮ್ಮ ಜೀವನದಲ್ಲಿ ಆದಂತಹ ಕಹಿ ಘಟನೆ ಹಾಗೂ ಈಗ ನಡೀತಾ ಇರುವಂಥ ಸಿಹಿ ಘಟನೆ ಎರಡನ್ನೂ ಹಂಚಿಕೊಂಡ್ರಿ. ಸೊ ಏನು ಹೇಳ್ತೀರಿ ಕೊನೆಯದಾಗಿ? ನನಗೆ ತುಂಬ ಖುಷಿ ಆಯಿತು ಇಲ್ಲಿ ಬಂದು, ನನ್ನ ಸ್ವಲ್ಪ ಕಣ್ಣಲ್ಲಿ ನೀರು ಸಹ ಬಂತು. ತಾಯಿಯ ವಿಷಯ ಬಂದಾಗ ಕ್ವಶನ್ ಆಗಿತ್ತು ನಿಮ್ಮದು, ಮತ್ತು ನೀವು ಅಲ್ಲಿ ಕಣ್ಣಲ್ಲಿ ಸ್ವಲ್ಪ ನೀರಿದ್ದ ಕಾರಣ ನನಗೆ ಸಹ ಜಾಸ್ತಿ ಅಳು ಬಂತು. ಸೊ ತುಂಬ ಖುಷಿ ಆಯಿತು. ಮತ್ತು ನನಗೆ ಸಪೋರ್ಟ್ ಮಾಡ್ತಿರುವಾಗ ಲೈವಲ್ಲಿ ತುಂಬ ಜನ ಕರಿ ಫ್ರೆಂಡ್ಸ್ ಆಗಲಿ, ಎಲ್ರಿಗೂ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಅವರಿವರು ಅಂತ ಇಲ್ಲ, ತುಂಬ ಜನ ಅವ್ರು ಯಾರೋ ನಾವು ಯಾರು ಆದರೂ ನಮ್ಮ ಮನೆಯವ್ರ ಥರ ಟ್ರೀಟ್ ಮಾಡ್ತಾರೆ. ನನಗೇನಾದರೂ ನೋವಾದರೆ ಒಂದು ದಿನ ಸ್ಟೇಟಸ್ ಹಾಕಿದರೆ ನೋವಿಂದೇನಾದರೂ ನಾನು ಹಾಕೋದೇ ಇಲ್ಲ. ಈಗ ಅಷ್ಟು ಮೆಸೇಜ್ ಬಂದುಬಿಡುತ್ತೆ, ಏನಾಯಿತು ಮಿಷನ್, ಏನಾದರೂ ಪ್ರಾಬ್ಲಮ್ಮ, ಕಾಲ್ ಮಾಡ್ತಾರೆ. ಅದಕ್ಕೆ ಅಷ್ಟು ಪ್ರೀತಿ ಸಿಗುವಾಗ ನಾನೇ ಧನ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಏನು ಹೇಳಿ, ಎಲ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಕುಟುಂಬದವರನ್ನು ಇಷ್ಟಪಡೋದಿಲ್ಲ, ಕುಟುಂಬದವರು ದುಡ್ಡಿದ್ರೆ ಮಾತ್ರ. ಅದು ಬಿಟ್ಟರೆ ಸಪ್ತಸ್ವರ ಯಾವಾಗಲೂ ನಮ್ಮ ಫ್ರೆಂಡ್ಸ್ನವರು ಮತ್ತು ನಮ್ಮ ಲೈವ್ ವ್ಯೂವರ್ಸ್ ಆಗಲಿ, ನಮ್ಮ ಎಲ್ಲ ಸ್ನೇಹಿತರು, ನಾನು ಅಭಿಮಾನಿಗಳಂತ ಹೇಳಲಿಕ್ಕೆ ಸ್ನೇಹಿತರು ಎಲ್ಲರೂ ನಮ್ಮ ಕುಟುಂಬದವರಿದ್ದಾಗೆ. ಎಲ್ರಿಗೂ ಥ್ಯಾಂಕ್ಸ್. ಯಾವಾಗಲೂ ನನ್ನ ಮೇಲೆ ಇಷ್ಟೇ ಪ್ರೀತಿ ಇರಲಿ, ಇನ್ನಷ್ಟು ಜಾಸ್ತಿ ಮುಂದುವರಿಲಿ. ನಾನು ನಿಜವಾಗ್ಲೂ ಹೇಳ್ತೇನೆ, ನನ್ನ ಕುಟುಂಬದವರಿಗೆ ಯಾವತ್ತೂ ನನಗೆ ಇಷ್ಟನೇ ಇಲ್ಲ. ಯಾಕಂದರೆ ನನ್ನ ಹತ್ರ ದುಡ್ಡಿದ್ದರೆ ಮಾತ್ರ ಅವ್ರು ಬರ್ತಾರೆ, ದುಡ್ಡಿಲ್ಲ ಅಂದರೆ ಯಾರೂ ಇರೋದಿಲ್ಲ. ನಾನು ಏನಾದರೂ ನನಗೆ ಅದು ಅನುಭವ ಆಗಿದೆ.
ಸೊ ನನಗೆ ಅವ್ರು ದುಡ್ಡಿದ್ದವರು, ನಾವು ದುಡ್ಡು ಕೇಳಿಕ್ಕೆ ಹೋದರೆ, ನನ್ನ ತಂದೆಯವರಿಗೆ ಹುಷಾರಿಲ್ಲ ಅಂತ ಹೇಳಿದರೆ ಅವ್ರ ಹತ್ರ ಕಾರ್ ಇದ್ದರೆ ಕಾರ್ ಇದ್ದು ಇಲ್ಲ ಅಂತ ಹೇಳಿದವರಿದ್ದಾರೆ, ಕಾರ್ ಇದ್ದು ಇಲ್ಲ ಅಂತ ಹೇಳಿದವರಿದ್ದಾರೆ. ಸೊ ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡಿದ್ದೇನೆ. ಸೊ ಕುಟುಂಬದವರನ್ನು ಅಷ್ಟು ಇಷ್ಟಪಡೋದಿಲ್ಲ, ನಮ್ಮ ಸ್ನೇಹಿತರನ್ನು ಜಾಸ್ತಿ ಇಷ್ಟಪಡ್ತೇನೆ ನಾನು. ಖುಷಿಯಾಗಿರಿ. ಈಗಲೇ ತುಂಬ ಹೆಸರು ಮಾಡಿ ತುಂಬ ಕಲಾವಿದರಿಗೆ ಒಂದು ದೊಡ್ಡ ಗುರುತು ಅಥವಾ ಒಂದು ಏನು ಹೇಳುವಂಥ ರೆಕಗ್ನಿಷನನ್ನು ನೀವು ತಂದುಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ಉಮೇಶ್ ಅಣ್ಣ. ಖುಷಿಯಾಗಿರಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಾಜು ಹಾಗೂ ಅಪ್ಪಿ ಇವರ ಮಗ ಇವತ್ತು ನಮ್ಮೆಲ್ಲರ ಪ್ರೀತಿಯ ಅಣ್ಣ ಉಮೇಶ್ ಅಣ್ಣ. ಇವರು ಖುಷಿಯಾಗಿರಬೇಕು, ನಿಮ್ಮೆಲ್ಲರ ಆಶೀರ್ವಾದ ಅವರಿಗೆ ಸಿಗ್ತಾ ಇರಬೇಕು. ಇವತ್ತಿನ ಮಾತುಕತೆ ನನಗಂತೂ ಖುಷಿ ಕೊಟ್ಟಿದೆ. ಬಹುಶಃ ಅವರ ಮನಸ್ಸು ಕೂಡ ಹಗುರಾಗಿದೆ ಅಂತ ಭಾವಿಸ್ತೇನೆ. ಇದೇ ಒಂದು ರೀತಿಯ ಲೈಟ್ ಫೀಲಿಂಗ್ನೊಂದಿಗೆ ನಾನು ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಡೇ ಆಗಿರ್ಲಿ ನೈಟ್ ಆಗಿರ್ಲಿ ನಿಮ್ ಮನೆ ಯಾವಾಗ್ಲೂ ಬ್ರೈಟ್ ಆಗಿರ್ಲಿ. ಒಶಿಮಾ ಬ್ಯಾಟರೀಸ್ ಅಂಡ್ ಇನ್ವರ್ಟರ್ಸ್, ಗ್ರಾಬ್ ದ ಪವರ್. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್.